ಏನು ಹೊಸ ಕಾನೂನೇನು ಬಂದಿಲ್ಲ. ನೀವು ಮೊಟ್ಟ ಮೊದಲಾಗಿ ನಾನು ಹೇಳೋದು ವ್ಯವಸ್ಥೆಯ ವಿಚಾರದಲ್ಲಿ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳೋದನ್ನ ನಾವು ಅವರ ಮಾತಿನಲ್ಲಿ ನಾವು ತಿಳ್ಕೊಳ್ಬೋದು. ನಾನು ಕೂಡ ಈ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವನಾಗಿದ್ದೆ. ಆವಾಗ ನಾನು ಮರಳಿನ ವಿಷಯ ಮಾತಾಡ್ತೀನಿ. ಮರಳು ಜನರಿಗೆ ಸಿಗುವಂತ ಸಮಯದಲ್ಲಿ CRZ ವ್ಯಾಪ್ತಿಯಲ್ಲಿ ಮರಳು ತೆಗೆಯತಕ್ಕಂಥ CRZ ಅದರ ಅನುಮತಿಯನ್ನು ಪಡೆದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅದರ ಒಪ್ಪಿಗೆಯನ್ನು ಪಡೆದು CRZ ವ್ಯಾಪ್ತಿಯೊಳಗೆ ಮರಳು ತೆಗೆಯುವಂಥ ಕೆಲಸ ಇವತ್ತು ಜನಸಾಮಾನ್ಯರಿಗೆ, ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಥವಾ ಕಟ್ಟಡ ಮಾಡ್ತಕ್ಕಂಥ ತೊಂದರೆ ಆಗೋ ರೀತಿಯಲ್ಲಿ ನಾವು ಒಂದು CRZ ವ್ಯಾಪ್ತಿಯಲ್ಲಿ ಅದು ಕೂಡ ಯಾವ ರೀತಿಯಲ್ಲಿ ಪಾರದರ್ಶಕವಾಗಿ ಯಾರು ಹೆಚ್ಚು ಸಮಯಗಳಿಂದ ಈ ಒಂದು ಮರಳು ತೆಗೆಯುವಂತ ಸಂಪ್ರದಾಯ ಮರಳುಗಾರರಿದ್ದಾರೆ ಅವರಿಗೆ ಅವಕಾಶ ಕೊಡುವಂಥ ಸೀನಿಯರಿಟಿ, ಇಡೀ ಪಟ್ಟಿಯನ್ನು ನೀವು ಅವಲೋಕನ ಮಾಡಿದ್ರೆ ಸೀನಿಯರಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಗಿದೆ ಒಂದು ಸಂದರ್ಭದಲ್ಲಿ. ಮತ್ತೆ ಇದು ಕೇರಳದಲ್ಲಿ ಸಂಪೂರ್ಣ ನಿಂತು ಹೋದ ಮೇಲೂ ಕೂಡ ಅದು ಅವರು ಅಲ್ಲಿಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಆದರೆ ನಾವು ಇಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ CRZ ವ್ಯಾಪ್ತಿಯಲ್ಲಿ ಕೊಡಿಸಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೇರಳದ ನೇವಲ್ ವಿಂಗ್ಗೆ ಒಂದು ಪರ್ಮಿಟ್ ಅನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಮರಳು ಹೋದಂತು. ಅದು BJP ಸರ್ಕಾರ ಬಂದ ಕಾಲದಲ್ಲಿ. ಅದು ಯಾರು ಅದು ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಇವತ್ತು ಅಂಥ ರೀತಿಯಲ್ಲಿ ಆಗಿತ್ತು. ಮತ್ತೆ ಸಂಪೂರ್ಣ ಮರಳು ತೆಗೆಯುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ CRZ ಪರಿಸರ ಇಲಾಖೆಯ ಒಪ್ಪಿಗೆ ಕೊಡದೇ ಇರತಕ್ಕಂಥ ಕಾಲದಲ್ಲಿ ಇಲ್ಲಿ ಕೂಡ ನಿಂತು ಹೋಯಿತು. ನಾವು ಅದೇ ಸಂದರ್ಭದಲ್ಲಿ ಬಹುಶಃ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ CRZ ಅಂತೇಳಿ ನಾವು CRZ ವ್ಯಾಪ್ತಿ ಹೊರಗಡೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮರಳು ತೆಗಿಲಿಕ್ಕೆ ಅನುಮತಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ, ನಾನು ಮಂತ್ರಿ ಆಗಿದ್ದಾಗ CRZ ಅನ್ನು ನಾವು ಅಲ್ಲಿ ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಒಂದು CRZ ನಲ್ಲಿ ಒಂದು ತಾಲೂಕಿನಲ್ಲಿ ಆ ತಾಲೂಕಿನ ವ್ಯಾಪ್ತಿ ಒಳಗಿದ್ದವರಿಗೆ ಅದರಲ್ಲಿ ಪಾರದರ್ಶಕವಾಗಿ ಟೆಂಡರ್ ಮೂಲಕ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕೆಲವು ಜನರಿಗೆ ಪರ್ಮಿಟ್ ಸಿಕ್ಕಿದೆ ನಮ್ಮ ಆ ಕಾಲ. ಮತ್ತೆ ನಮ್ಮ ಸರ್ಕಾರ ಅದು ಅಂತಿಮ ವರ್ಷ, ಅದು ನಾವು ತೀರ್ಮಾನ ತೆಗೆದುಕೊಂಡಾಗ ಅಂತಿಮ ವರ್ಷ CRZಗೆ ಅನುಮತಿ ಕೊಟ್ಟು ಮರಳು ತೆಗೆಯಂತ ಆಯಿತು. ಆ ನಂತರ ಬಂದಿರತಕ್ಕಂಥ BJP ಸರ್ಕಾರ ಪರ್ಮಿಟ್ ಕೊಡ್ಲಿಕ್ಕೆ ಆಸಕ್ತಿಯೇ ವಹಿಸಲಿಲ್ಲ. ನನ್ನ ಆಸಕ್ತಿಯೇ ವಹಿಸಿಲ್ಲ ಯಾರಿಗೂ. ಬಹಳ ಒಟ್ಟಾರೆಯಾಗಿ ಬಹಳ ಎಲ್ಲ ಪರ್ಮಿಟ್ ಕೊಡ್ಲಿಕ್ಕೆ ಆಗದೆ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಯ್ತು. ಪರ್ಮಿಟ್ ಮಾಡಿ ತೆಗೆಯುವುದಕ್ಕಿಂತ ಪರ್ಮಿಟ್ ಇಲ್ಲದೆ ಮಾಡುವಂಥದ್ದು ಅದಕ್ಕೆ 5 ವರ್ಷ ಕೂಡ ಅದಕ್ಕೆ ಸಹಕರಿಸಿದ್ದಾರೆ. ಇವತ್ತು ಆ ಥರದ್ದಾಗಿ ಅಕ್ರಮ ಮರಳುಗಾರಿಕೆ ಮತ್ತು ಬಹಳ ದೊಡ್ಡ ಪ್ರಮಾಣದ ಕಾಲದಲ್ಲಿ ಆಗಿತ್ತು ಅನ್ನೋದನ್ನು ನನ್ನ ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತು BJPಯವರು ಚುನಾಯಿತ ಜನಪ್ರತಿನಿಧಿಗಳಾಗಿದ್ದುಕೊಂಡು ಇದಕ್ಕೆ KDP ಮೀಟಿಂಗ್ ಇರ್ತದೆ ಅಥವಾ ಅವರು ಸರ್ಕಾರದಲ್ಲಿ ಒಂದು ವಿಧಾನಸಭೆ ಇರ್ತದೆ ಅಥವಾ ಅವರು ಅಧಿಕಾರ ಮಟ್ಟದಲ್ಲಿ ಮತ್ತು ಮಂತ್ರಿಗಳ ಮಟ್ಟದಲ್ಲಿ ಇದನ್ನ ಮಾಡಿ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ಮಾಡುವಂಥದ್ದು. ಅಂದ್ರೆ ಜನರಿಗೆ
ಮರಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಕೂಲಿ ಕಾರ್ಮಿಕರು ಇನ್ನಿಬ್ಬರು ಅವರಿಗೆ ಸಮಸ್ಯೆ ಆಗದೇ ಇರತಕ್ಕಂಥದ್ದು ಮಾಡಬೇಕು. ಆದ್ರೆ ಇವತ್ತು ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿ ಇಲ್ಲ ಸಲ್ಲದ ವಿಚಾರಗಳು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಟೀಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪರೋಕ್ಷವಾಗಿ ಅಕ್ರಮ ಬಾರಿಕೆಯ ಬಗ್ಗೆ ಅವರು ಏನು ಅವರ ಅಭಿಪ್ರಾಯ ಎನ್ನುವುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಅವರ ಬಗ್ಗೆ ಅದರ ಅಭಿಪ್ರಾಯ ಏನು ಅಂತ ಹೇಳೋದನ್ನು ಅವರು ತಿಳ್ಬೇಕಾಗಿದೆ. ಅದರ ಜೊತೆಯಲ್ಲಿ ಕೆಂಪು ಕಲ್ಲು ನಿಜವಾಗ್ಲೂ ಅದು ಸಮಸ್ಯೆ. ಯಾಕೆಂತಂದ್ರೆ ಇದನ್ನು ಸರಿಪಡಿಸಲಿಕ್ಕೆ ಇವರು ಶಾಸಕರು ಅದಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಇದು ಹೊಸತೇನು ಆದೇಶ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಏನು ಕಾನೂನುಬದ್ಧವಾಗಿ ಮಾಡ್ತಕ್ಕ ಸಂದರ್ಭದಲ್ಲಿ ಕೆಲವು ಇದರಲ್ಲಿ ಜನರಿಗೆ ಮಾಡ್ತಕ್ಕಂಥದ್ದು ಇದು ಆದಾಗ ಸ್ವಲ್ಪ ಜನರಿಗೆ ತೊಂದರೆ ಆಗ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ಕೂಲಿ ಕಾರ್ಮಿಕರು ಕೂಡ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ಕೂಲಿ ಕಾರ್ಮಿಕ ತೊಂದರೆ ಆಗದೆ ನೋಡಿಕೊಳ್ಳುವಂಥದ್ದು ಕೂಡ ಅದು ಸರಿಯಾದಂಥ ವಿಚಾರ. ಆದ್ರೆ ಇದರಲ್ಲಿ ಕೂಡ ಇವತ್ತು ಅದರಲ್ಲಿ ಕೂಡ ಕೆಂಪು ಕಲ್ಲು ಅದು ಕೂಡ ಪರ್ಮಿಟ್ ಆಗ್ತಾ ಇಲ್ಲ. ಬಹುಶಃ ಎಷ್ಟೋ ಜನ ಅರ್ಜಿ ಹಾಕಿ ಪರ್ಮಿಟ್ ಆಗ್ತಾ ಇಲ್ಲ. 5 ವರ್ಷದಲ್ಲಿ ಅದರಲ್ಲಿ ಕೂಡ ಪರ್ಮಿಟ್ ಮಾಡಲಿಲ್ಲ. ಹಾಗೆ ಇತ್ತು. ಅವರಲ್ಲಿ ಕಾರಣ ಇದೆ, ರಾಯಲ್ಟಿ ಸ್ವಲ್ಪ ಜಾಸ್ತಿ ಇದೆ. ಕೇರಳದಲ್ಲಿ ಇರುವ ರಾಯಲ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ರಾಯಲ್ಟಿಗೂ ವ್ಯತ್ಯಾಸ ಇದೆ. ಅಲ್ಲಿ ರಾಯಲ್ಟಿ ಅಂದ್ರೆ ರಾಜಸ್ವ ಸಂಗ್ರಹದಲ್ಲಿ ಅವರು 32 ರೂಪಾಯಿ ಆದ್ರೆ ನಮ್ಮಲ್ಲಿ 280 ಹತ್ರ ಇದೆ. ಅದು ಅವರು ವಿಚಾರ ಸರಿಯಾಗಿರ್ತಕ್ಕಂಥದ್ದು. ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರಲ್ಲಿ ಮಾತಾಡಿದ್ದೇವೆ. ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಕೂಡ ಮಾತಾಡಿದ್ದೇನೆ. ನಾನು ಒಬ್ಬ ಮಾಜಿ ಉಸ್ತುವಾರಿ ಮಂತ್ರಿಯಾದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರುವುದರಿಂದಾಗಿ ಇಂಥ ನಾನ್ CRZ ಮಾಡುವಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ನಾನ್ CR ಮಾಡಬೇಕಾದ್ರೆ ಒಂದು 50-60 ಮೀಟಿಂಗ್ ನಾನು ಬೆಂಗಳೂರು ಕಾನೂನು ಸಚಿವರ ಕಚೇರಿಯಲ್ಲಿ ನಾನು ಮಾಡಿದ್ದೇನೆ. ಇದು ಇಲ್ಲಿಯ ಮರಳುಗಾರೆ ಕಸು ಮಾಡತಕ್ಕಂಥವ್ರು ಇಲ್ಲಿ ಗೊತ್ತಿದೆ. ಎಲ್ಲ ಕಸು ಮಾಡತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ. ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಕೂಡ ಬಹುಶಃ ಎಲ್ಲರೂ ಕೂಡ ಪರ್ಮಿಟ್ ಅನ್ನ ತಗೊಳ್ಳುದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ರಾಯಲ್ಟಿ ಕಡಿಮೆ ಮಾಡ್ಬೇಕು ಕೆಂಪು ಕಲ್ಲಲ್ಲಿ ಅಂತ ಹೇಳುವಂತ ಅವರ ಅಭಿಪ್ರಾಯ. ಮರಳಿನ ವಿಚಾರ ಬಹುಶಃ ಅನೇಕ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ. ಎಂತ ಕಡೆಯಲ್ಲಿ ಮರಳು ತೆಗಿಬೇಕು ಅಂತ ಆ ಬ್ಲಾಕ್ ಅನ್ನು ಮಾಡಿದ್ರು ಕೂಡ ಅದನ್ನ ಕಾನೂನಾತ್ಮಕವಾಗಿ ಪರ್ಮಿಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳುವಂಥದ್ದು. ಇವತ್ತು ಈ ಮರಳಿನ ಸಮಸ್ಯೆ ಇರ್ಬೋದು, ಕೆಂಪು ಕಲ್ಲಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಸರ್ಕಾರದ ನೀತಿ ಕಾರಣ ಅಲ್ಲ. ಇವತ್ತು ಇಲ್ಲಿ ಅದನ್ನ ನಾವು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿಯುತವಾಗಿ ಅದಕ್ಕೆ ಕಾರ್ಯನಿರ್ವಹಿಸಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂತ ನನ್ನ ಅಭಿಪ್ರಾಯ. ಅದ್ರ ಬದಲು ಇವತ್ತು ಯಾರೋ ಸರ್ಕಾರದ ಮೇಲೆ ಇನ್ನೊಂದು ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಜನರಿಗೆ ಮರಳು ಸಿಗಬೇಕು, ಕೆಂಪು ಕಲ್ಲಿನ ಸುಲಭ ದರದಲ್ಲಿ ಸಿಗಬೇಕು ಮತ್ತು ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಅದಕ್ಕೆ ಪ್ರಯತ್ನಿಸಬೇಕು. ಅದ್ರ ಬದಲು ರಾಜಕಾರಣ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಅವರಿಗೆ ಅವಕಾಶ ಇದೆ. ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಅವರಿಗೆ ಅವಕಾಶ ಇದೆ. ಅವರಿಗೆ KD ಮೀಟಿಂಗ್ ಅಲ್ಲಿ ಮಾತಾಡ್ಬೋದು, ಅಸೆಂಬ್ಲಿಯಲ್ಲಿ ಮಾತಾಡ್ಬೋದು, ಅಥವಾ ಮೀಟಿಂಗ್ ಮಾಡಿಸ್ಕೊಂಡು ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅದನ್ನು ಮಾಡುವ ಬದಲು ನನಗೆ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ ಅಂತ ಅವರು ನೋವು ಪಡ್ಕೊಳ್ಳುವುದು ತಪ್ಪಲ್ಲ.
ಅದರ ಅದರ ಸಣ್ಣ 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 ಪುಟ್ಟ ವ್ಯಾಪಾರ, ಕೆಂಪು ಕಲ್ಲು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅವರು ಹೇಳ್ತಕ್ಕಂಥ ತಪ್ಪಲ್ಲ. ಆದರೆ ಶಾಸಕರು ಇದರ ರಾಜ್ಯಕ್ಕೆ ಲಾಭ ಪಡಿತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರವನ್ನು ಹೊಣೆಗಾರನಾಗಿ ಮಾಡತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥದ್ದನ್ನ ಇವರೆಲ್ಲ ಅರ್ಥ ಮಾಡಿಕೊಂಡು ಕಾರ್ಯಾಚರಿಸಬೇಕು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದು ನಾನು ಬಹುಶಃ 2 ಸಬ್ಜೆಕ್ಟ್ ಇದೆ. ಒಂದಲ್ಲಿ ಕೆಂಪು ಕಲ್ಲು, ಅದಕ್ಕೆ ರಾಯಲ್ಟಿ ಕಡಿಮೆ ಮಾಡಿ ಬೇಕು ಅಂತ ಅವರ ಬೇಡಿಕೆ ಇದೆ. ಅದು ಸರ್ಕಾರ ಪರಿಶೀಲಿಸಿ ಯಾವ ಕ್ರಮಕ್ಕೆ ಕೈ ಕೊಳ್ಳುವಂಥದ್ದಕ್ಕೆ ಅದು ಕೂಡ ಸಂಬಂಧಪಟ್ಟವರಲ್ಲಿ ಮಾತಾಡಿದ್ದೇನೆ. ಯಾವ ರೀತಿ ಮಾಡೋದು ಸುಲಭದಲ್ಲಿ, ಜನರಿಗೆ ಸುಲಭದಲ್ಲಿ ಸಿಗಬೇಕು. ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಮತ್ತು ಕಟ್ಟಡ ಕಟ್ಟುವವರಿಗೆ ತೊಂದರೆ ಆಗಬಾರ್ದು. ಮತ್ತೆ ಆದ್ದರಿಂದ ಅದಕ್ಕೆ ದರ ಕಡಿಮೆ ಆಗೋ ರೀತಿಯಲ್ಲಿ ಅದು ಸಿಗ್ಬೇಕು. ಅದರ ಬಗ್ಗೆ ಒಂದು ಬಯೋಮೀಡಿಯಾವನ್ನು ಮಾಡಬೇಕಾದ್ದು ಅಗತ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎನಿ ಕ್ವಶನ್? ಸ್ವಲ್ಪ ಚರ್ಚೆ ಮಾಡುವಂತ ವಿಷಯ ಅದು. ಮಾಡಿದ್ದೀವಿ. ಇದು ರಾಯಲ್ಟಿ ಕಡಿಮೆ ಮಾಡೋದು, ನೀವು ಅದನ್ನ ಯಾಕೆ ಅವರು ಉದಾಸೀನ ಮಾಡಿದ್ದರಿಂದಾಗಿ ಹೇಗೆ ಅಂತದ್ದು ನಮ್ಮ ತಮ್ಮ ನಮ್ಮದು ಮತ್ತು ಕಾದರ ಮತ್ತು ರಮಣಾದರೆ ಬನ ಇಲ್ಲ. ಆದ್ರೆ ಬನ ಅದರಲ್ಲಿ ನಮ್ದು ಹೇಗೆ, ಅದಕ್ಕೆ ಕಾರಣ ಹೇಗೆ ಅಂತ ಅವ್ರು ಹೇಳ್ಬೇಕಲ್ಲ. ಸುಮ್ಮನೆ ಅದಕ್ಕೆ ನಾನು ಈಗ ಮಾತಾಡ್ತಿದ್ದೇನೆ. ನಾವು ಬಾಯಿ ಬಿಡ್ಬೇಕಾದ ಒಂದು ಸಂದರ್ಭ ಇದೆ. ಈ ಒಂದು ಮರಳು ಸಮಸ್ಯೆ ಮತ್ತು ಕೆಂಪು ಕಲ್ಲಿನ ಸಮಸ್ಯೆಗೆ ನಮ್ಮ ಸರ್ಕಾರ ಇದ್ದಾಗ, ಒಬ್ಬ ಉಸ್ತುವಾರಿ ಸಚಿವರಿದ್ದಾಗ ನಾನು ಜವಾಬ್ದಾರಿತವಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿ ಸರ್ಕಾರ ಬಂದಾಗ ಅವರು ಉದಾಸೀನ ಮಾಡಿದ್ದರಿಂದಾಗಿ ಈ ಸಮಸ್ಯೆಗೆ ಕಾರಣ ಆಗಿದೆ ಅಂತ ನನ್ನ ಅವರ ಮೇಲೆ ಆರೋಪ. ಈ ಸಮಸ್ಯೆ 5 ವರ್ಷ ಅವರ ಅಧಿಕಾರ ನಾವು CRZ ನಾನೇ ತಂದ ನಾನು ಅದಕ್ಕೆ ಪ್ರಮುಖ ಪಾತ್ರಧಾರಿ. ನಾನು CRZ ನಲ್ಲಿ ಮರಳು ಸಿಗುತ್ತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಜನರಿಗೆ ಮರಳು ಸಿಗಬೇಕು, ಅದಕ್ಕಾಗಿ CRZ ಅಂದ್ರೆ CRZ ವ್ಯಾಪ್ತಿ ಹೊರಗಡೆ ಅದಕ್ಕೆ ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಜನರಿಗೆ ಸಿಗುವಂತದ್ದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇವರು 5 ವರ್ಷ ಒಂದು ಪರವಾನಗಿ ಕೊಡ್ಲಿಕ್ಕೆ ಪರ್ಮಿಟ್ ಕೊಡದೆ ಇರ್ತಕ್ಕಂಥದ್ದಕ್ಕೆ ಇದು ಕಾರಣ, ಸಮಸ್ಯೆಗೆ ಕಾರಣ. 5 ವರ್ಷ ಅವರ ಅಧಿಕಾರ ಇದ್ದಾಗ ಅವ್ರು ಯಾವುದೇ ಅದಕ್ಕೆ ಪ್ರಯತ್ನವನ್ನು ಮಾಡಿಲ್ಲ. ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿಲ್ಲ ಅನ್ನುವಂತ ನನ್ನ ಅಭಿಪ್ರಾಯ. ಯಾವುದು ಈಗ ನಾನು ಮಾಜಿ ಮಂತ್ರಿಯಾಗಿ ನಾನು ಮಾತಾಡ್ತೇನೆ. ನಾನು ಈಗ ಸಮಸ್ಯೆ ಮೊನ್ನೆಯಿಂದ ಇದು ಸ್ವಲ್ಪ ದೃಷ್ಟಿಗೆ ಬಂತು. ಯಾಕಂದ್ರೆ ಇವರಿಗೆ ಕೆಲವು ಏನಾಗಿದೆ, ಹಿಂದಿನ ಸರ್ಕಾರದ ಅದು ಅದೇ ಮುಂದುವರಿಯಿತು. ಏನಾಗಿದೆ ಅಂದ್ರೆ ಅವ್ರು ಏನ್ ಬಿಟ್ಬಿಟ್ಟಿದ್ದಾರೆ. ನಾನು ನೋಡಿ, ನಮ್ಮ ಬಂಟ್ವಾಳದಲ್ಲಿ ಕೂಡ ಇವತ್ತು ಈ ಒಂದು ಸಮಸ್ಯೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ಕಡಿಮೆ ಆಗಿತ್ತು. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದನ್ನ ಬ್ಲಾಕ್ ಮಾಡಿದ್ದಾರೆ ಸುಮಾರು. ಅದನ್ನ ಟೆಂಡರ್, ನಾನು ಕೂಡ ಅದಕ್ಕೆ ಒತ್ತಡ ಹಾಕಿದ್ದೇನೆ. ನೀವು ಟೆಂಡರ್ ಬೇಗ ಮಾಡಬೇಕು ನಾವು ಹೇಳ್ತಲೇ ಇದ್ದೇವೆ. ಬಹುಶಃ ಅದು ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬ್ಲಾಕ್ ಅಂದ್ರೆ ಒಂದು ಬ್ಲಾಕ್ ಮಾಡೋದು, ಇಂಥ ಜಾಗದಲ್ಲಿ ಮರಳು ತೆಗೆಯಲಿಕ್ಕೆ ಒಂದು ಆಸ್ಪದ ಅಂತ. ಅದನ್ನ ಅರ್ಜಿ ಹಾಕಿದ್ದಾರೆ, ರಿಸರ್ವೇಶನ್ ಇದೆ. ಅದಕ್ಕೆ ಅರ್ಜಿ ಹಾಕಿದ ಮೇಲೆ ಅದಕ್ಕೆ ಅವ್ರಿಗೆ ಪರ್ಮಿಟ್ ಕೊಡೋದು ಮತ್ತು ಯಾರು ಅದಕ್ಕೆ ಹೆಚ್ಚು ಕೂಗ್ತಾರೆ ಅವ್ರಿಗೆ ಕೊಡುವಂಥದ್ದು ಇದು ಕ್ರಮ. ಅದು ಮಾಡ್ತಾ ಇಲ್ಲ. ಮಾಡ್ತಿರಿಂದಾಗಿ ಇದು ಅಕ್ರಮ ಮರಳುಗಾರಿಕೆ ಆಗುತ್ತೆ. ಕೆಂಪು ಕಲ್ಲು ಅಷ್ಟೇ. ಕೆಂಪು ಕಲ್ಲಿನ ಸಮಸ್ಯೆ ಏನಂತಂದ್ರೆ, ಅವರು ರಾಯಲ್ಟಿ ಇವತ್ತು ಕೇರಳದಲ್ಲಿ 32 ರೂಪಾಯಿ, ಇಲ್ಲಿ 180 ರೂಪಾಯಿ.
ಅದಕ್ಕೆ ಏನಾಗುತ್ತೆ ಅದು ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಾಭಾವಿಕವಾಗಿ ಇವರಿಗೆ ಒಂದು ಮನಸ್ಸಿಗೆ ನಾವು ಅಷ್ಟಲ್ಲಿ ಅವ್ರಿಗೆ ಅಲ್ಲಿ ಸಿಗುತ್ತೆ, ಇಲ್ಲಿ ನಮ್ಗೆ ಇಷ್ಟು ಕಟ್ಟಬೇಕಲ್ಲ ಅಂತ ಖಂಡಿತವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ನಾನು ಸಹ ಸಂಬಂಧಪಟ್ಟಲ್ಲಿ ಹೇಳಿದ್ದೇನೆ. ಮೀಟಿಂಗ್ ಮಾಡಲಿಕ್ಕೆ ನಾನು ಅಧಿಕಾರಿ ಜೊತೆ ಮಾತಾಡಿದ್ದೇನೆ. ನನ್ನ ಹತ್ರ ಬಂದಿದ್ದಾರೆ ಸುಮಾರು ಜನ, ನನಗೆ ಇವತ್ತು ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ, ಮೊನ್ನೆ ಬಂದಿದ್ದಾರೆ. ಈ ಕೆಂಪುಗಲ್ಲಿನ ಎಲ್ಲ ಕಾರ್ಮಿಕರ ಸಹಿತವಾಗಿ ಎಲ್ಲರೂ ಕೂಡ ನನ್ನ ಹತ್ರ ಬಂದು, ನಾನು ಉಸ್ತುವಾರಿ ಮಂತ್ರಿಗೆ ಮಾತಾಡಿದ್ದೇನೆ, ಶಮನ ಶುಕ್ಲನಿಗೆ ಮಾತಾಡಿದ್ದೇನೆ, ಎಲ್ರಿಗೂ ನಾನು ಫೋನ್ ಮಾಡುವಾಗ ಅದಕ್ಕೆ ಅವರು ಅದನ್ನು ಸಹಾನುಭೂತಿಯನ್ನು ಪರಿಶೀಲನೆ ಮಾಡುವಂಥ ಹಂತದಲ್ಲಿದೆ. ಅದೇ ಇದು ಮಧ್ಯೆ ಬಹುಶಃ ಇಲ್ಲಿ ಇದನ್ನ ಏನು ಇದಿದೆ ಅಕ್ರಮ ಆಗಬಾರ್ದು ಕಾನೂನು ಕ್ರಮ ಕೈಗೊಂಡಾಗ ಕೆಲವು ಜನಕ್ಕೆ ಸ್ವಾಭಾವಿಕವಾಗಿ ಅದಕ್ಕೆ ಸಮಸ್ಯೆ ಬಂದಿದೆ. ತಪ್ಪು ಸರ್ಕಾರ ತಪ್ಪಿಲ್ಲ ಅದರಲ್ಲಿ, ಯಾವ ರೀತಿ ಸರ್ಕಾರ ಯಾವ ತಪ್ಪು ಹೇಳಿರುತ್ತೆ, ಸರ್ಕಾರವನ್ನ ಇದು ದೂಷಣೆ ಮಾಡುದ ಸರ್ಕಾರ ಯಾವ ತಪ್ಪಿದೆ? ಬಿಜೆಪಿ ಸರ್ಕಾರದಲ್ಲಿ 92 ರೂಪಾಯಿ ರಾಯಲ್ಟಿ ಇತ್ತು, ಕಾಂಗ್ರೆಸ್ನವರು ಬಂದು ಜಾಸ್ತಿ ಮಾಡಿದ್ದಾರೆ. ಆಗಿಲ್ಲ ಈಗ ಉದಾಹರಣೆಗೆ 92 ಅಷ್ಟು 32 ರೂಪಾಯಿ ಇತ್ತು. ಹೇಗೆ ಅದು ನನಗೆ ಅದರ ಸರಿಯಾದ ಇದಿಲ್ಲ. ಆದ್ರೂ ಕೂಡ ಇದು ಹಿಂದೆ ಒಂದು ರಾಯಲ್ಟಿ ಜಾಸ್ತಿ ಇತ್ತು, ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ಕ್ರಮ ಮಾಡುವ. ಈಗ 45 ದಿವಸಗಳು ಕಳೆಯಿತು ಕೆಂಪು ಕಲ್ಲು ಇಲ್ಲದೆ, ಕೂಲಿ ಕಾರ್ಮಿಕರಾಗಿರ್ಬೋದು, ಅವರನ್ನು ನಂಬಿಕೊಂಡ ಕುಟುಂಬ ಆಗಿರ್ಬೋದು, ಈ ತರ ತುಂಬಾ ಸಮಸ್ಯೆಗಳು ಎದುರಿಸಿದ್ದಾರೆ ಅಂತ ಈ ಯೂನಿಯನ್ಗಳು ಹೇಳ್ತಾ ಇದ್ದಾರೆ. ಒಂದೇ ಯೂನಿಯನ್ ಅವ್ರು ಹೇಳಿ, ಯೂನಿಯನ್ ಅವ್ರು ಕರೆಕ್ಟ್ ಹೇಳೋದು, ಕಾರ್ಮಿಕರು ಹೇಳೋದು ಕರೆಕ್ಟ್. ಮತ್ತೆ ಸಣ್ಣ ವ್ಯಾಪಾರಸ್ಥರು, ಕೆಂಪು ಕಲ್ಲಿನವ್ರದೆಲ್ಲ ದೊಡ್ಡ ಶ್ರೀಮಂತರಲ್ಲ, ಸಣ್ಣ ಪುಟ್ಟ ಮಾಡುವಂತ ಅವ್ರು ಹೇಳೋದು ಸರಿ, ಸುಲಭ ಆಗ್ಬೇಕಾದಷ್ಟು ಬೇಗ. ಆದ್ರೆ ಈ ಬಿಜೆಪಿ ಇವರಿದ್ದಾರಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಅವ್ರು ಮತ್ತೆ ಯಾಕೆ ನಾವು ಆರಿಸಿ ಕಳಿಸಿದ್ದವ್ರನ್ನು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ? ಸರ್ಕಾರ ಪರಿಹಾರ ಮಾಡದಿರು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರಿಗೆ ಮಾತಾಡಿಕೊಂಡು ಇದನ್ನು ಸರಿ ಮಾಡುವಂಥದ್ದು ಅವರ ಜವಾಬ್ದಾರಿ. ಅವ್ರು ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತೇಳಿ ಈ ಕೂಲಿ ಕಾರ್ಮಿಕರು ಕೇಳ್ತಕ್ಕಂಥ ನಾನು ಅದನ್ನ ವಿರೋಧ ಇಲ್ಲ ನನಗೆ. ಅವ್ರು ಕೇಳೋದು ಸ್ವಾಭಾವಿಕ. ಸಣ್ಣ ವ್ಯಾಪಾರ ಮಾಡೋ, ಕೆಂಪುಗಲ್ಲ ಸಣ್ಣ ವ್ಯಾಪಾರ ಮಾಡೋ ಅವ್ರು ಕೇಳೋದು ಸರಿ, ಅದು ತಪ್ಪಲ್ಲ. ನಮ್ಗೆ ಅಂದ್ರೆ ಯಾಕೆ ರಾಯಲ್ಟಿ ಜಾಸ್ತಿ ಇದೆ, ನಮ್ಗೆ ರಾಯಲ್ಟಿ ಕಡಿಮೆ ಮಾಡ್ಬೇಕು ಅಂತ ಅವ್ರು ಕೇಳ್ತಾರೆ. ಈಗ ಉಸ್ತುವಾರಿ ಮತ್ತು ಸ್ಪೀಕರ್ ಇದ್ದು ಇದನ್ನು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ ನಾನು ಅಲ್ಲ ಈಗ ಅದ್ರ ಬಗ್ಗೆ ನಾನು ಹೇಳುವಂತ ಆದ್ರೆ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಬಂದಿದೆ. ಈಗ ಅದನ್ನ ಸಂಬಂಧಪಟ್ಟವರು ಅದು ಪರಿಶೀಲನೆ ಮಾಡ್ತಾರೆ. ಅದು ರಾಯಲ್ಟಿ ಕಡಿಮೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗ್ಬಹುದು ನನ್ನೊಂದು ಅಭಿಪ್ರಾಯ. ಅದಕ್ಕೆ ಅಧಿಕಾರಿಗಳು ಅವರವರ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲವು ಅವರು ಮಾಡ್ತಾರೆ, ಅದಕ್ಕೆ ನಾವು ಮಾತಾಡ್ಲಿಕ್ಕೂ ಆಗುದಿಲ್ಲ ಕೆಲವು ಸಾರಿ. ಅದನ್ನು ಹೇಗೆ ಸರಿಪಡಿಸುವಂಥದ್ ಬಗ್ಗೆ ಇವರು ಅದಕ್ಕೆ ಚುನಾಯಿತ ಜನಪ್ರತಿನಿಧಿ ಅಲ್ಲಿ ಅಧಿಕಾರ ಪಟ್ಟ ಹೋಗುವಾಗ ಚುನಾಯಿತ ಜನಪ್ರತಿನಿಧಿ ಜವಾಬ್ದಾರಿ ವಹಿಸ್ಬೇಕಾಗಿ ಕೇಳಿ ಮೀಟಿಂಗ್ ಆಗ್ತಾ ಇಲ್ವಾ, ಅದರಲ್ಲಿ ಎಷ್ಟು ಮಾತಾಡ್ತಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಎಷ್ಟು ಮಾತಾಡಿದ್ದಾರೆ, ಇದು ಮುಖ್ಯ ಬೇಕಾಗಿರ್ತದೆ. ಇದು ಪತ್ರಿಕೆಯಲ್ಲಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥದ್ದಲ್ಲ. ಒಂದು ಚುನಾಯಿತ ಜನಪ್ರತಿನಿಧಿ ಬೀದಿಯಲ್ಲಿ ನಿಂತು ಇದನ್ನ ಮಾತಾಡ್ತಕ್ಕ ಸರಿಯಲ್ಲ ಅನ್ನೋದು, ಇದು ಸರಿ ಮಾಡ್ಬೇಕು ಅನ್ನೋಂಥದ್ ಬಗ್ಗೆ ನನ್ನದು ಅಂದ್ರೆ ಸ್ವಲ್ಪ ಈ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಯಾರೊಬ್ರು ಕೇಳಿದಾರೆ. ಚರ್ಚೆ ಇದು ಸುದೀರ್ಘವಾಗಿ ಸರಿಯಾದ ಚರ್ಚೆ ಆಗಿಲ್ಲ, ಅದಕ್ಕೆ ತೀರ್ಮಾನ ಆಗಿಲ್ಲ. ಚರ್ಚೆ ಅಂದ್ರೆ ಕಾಟಾ ಚರ್ಚೆ ಅಲ್ಲ, ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ. ಒಂದು ವಾರದಲ್ಲಿ ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಭರವಸೆ ಅಲ್ಲ, ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಒಂದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರೂ ಕೂಡ ಮಾಜಿಗಳು ಅವರು ಇವರೆಲ್ಲ ಹೋಗಿದ್ದಾರೆ. ಬೆಂಗಳೂರಿನ ದೊಡ್ಡ ಮೀಟಿಂಗ್ ಆಗಿದೆ. ನಂತರ ನಾನು ಕೂಡ ಅದರ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ದೇನೆ. ನೀವು ಅದನ್ನ ಅವರು ಸರಿಪಡಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೂ ಒಂದು ಮನವಿ ಕೊಟ್ಟಿದ್ದೇನೆ, ಸಂಬಂಧಪಟ್ಟವರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು ಮೀಟಿಂಗ್ ಮಾಡಿದ್ರೆ ಸರಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಆದಷ್ಟು ಬೇಗ ಆಗ್ಬೇಕು. ಇವತ್ತು ಪಾಪ ಅವ್ರದ್ದು ಕಷ್ಟ ಇದೆ. ನಾನು ಏನಿಲ್ಲ ಇದು ಅಲ್ಲ, ಅವರು ಒಂದು ಹೇಳ್ಬೇಕು ಅಂತ ಹೇಳಿದ, ಅವರಿಂದ ಬ್ಯುಸಿ ಇಲ್ಲ. ಯಾಕೆ ಬ್ಯುಸಿ? ರುಟೀನ್ ಕೆಲಸ ಆಗ್ತಾ ಇರ್ತದೆ, ಅದಕ್ಕೆ ಏನು ಸಂಬಂಧ, ಅದಕ್ಕೆ ಸಮಸ್ಯೆ ಯಾವುದಿಲ್ಲ. ನಿಮ್ಗೆ ಅದು ನಿಮ್ಗೆ ಯಾಕೆ ಅದು ಯಾವುದಿಲ್ಲ, ಅದು ಆ ವಿಷಯ ಬೇರೆ, ಆ ವಿಷಯ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ.
ಇದಕ್ಕೆ ನಾವು ನಮ್ಗೇನು, ನೀವು ಕೂಡ ಪತ್ರಿಕಾ ಮಾಧ್ಯಮ, ನಮಗೆ ಸುಲಭದಲ್ಲಿ ಜನರಿಗೆ ಕೆಂಪು ಕಲ್ಲು ಸಿಗ್ಬೇಕು. ಆವಾಗ ಅದಕ್ಕೆ ಅನುಕೂಲವಾಗುವಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಅದಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿತವಾಗಿ ಅದರ ಬಗ್ಗೆ ಕೆಲಸ ಮಾಡಿ, ಅದು ಕೆಲಸ ಮಾಡದೆ ಇವರು ಬೀದಿಯಲ್ಲಿ ನಿಂತು ಮಾತಾಡೋದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ ನಾನು ಹೇಳುದು. ಮತ್ತೆ ನಾನು ಈ ಮೊರಳಿನ ವಿಚಾರ ಬಂದಾಗ CRZ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ನಾವು ನಾನ್ CRZ ಮಾಡಿ ಬ್ಲಾಕ್ ಮಾಡಿ ಕೆಲವು ಫಸ್ಟ್ಗೆ PWD ಕೊಡುದಂತಿತ್ತು, ಮತ್ತೆ PWD ಕೆಲಸ ಜಾಸ್ತಿ ಇದೆ ಅಂತೇಳಿ ಮತ್ತೆ ಗಣಿ ಇಲಾಖೆ ಕೊಟ್ಟಿರ್ತಕ್ಕಂಥ ಇವತ್ತು ಬ್ಲಾಕ್ ಮಾಡುವಲ್ಲಿ ಇವತ್ತು ನಿಧಾನ ಮಾಡಿರ್ತಕ್ಕಂಥ. BJP ಇದ್ದಾಗಲೂ ಮಾಡಲಿಲ್ಲ, ಅದನ್ನು BJP ಇದ್ದಾಗಲೂ ಮಾಡಲಿಲ್ಲ, ನಿಧಾನ ಆದದನ್ನ ಅದಕ್ಕೆ ಬ್ಲಾಕ್ ಮಾಡಿದನ್ನ ಇವತ್ತು ಅದಕ್ಕೆ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಗುಲ್ಬರ್ಗ ಸ್ಥಿತಿ ಹೋಗಿ ಒಬ್ಬ ನಮ್ಮ ಇಂದಿನ ನಮ್ಮ DC ಇರ್ಕೊಂತ ಮೊದಲೊಬ್ಬರು DC ಇದ್ರು, ಆತ ಸೆಂತಿಲ್ಲ ರವಿ BJP ಇದ್ದಾಗ ರವಿಕುಮಾರ್, ಅವನು ನನ್ಗೆ ಅವನು DC ಗೆ ಬದಲು ಅವನು ಇವನು ಯಾವುದು ಎಲ್ಲೇ ಒಂದು ಇನ್ನುಂಡತ ಗ್ರಾಮ ಸಹಾಯಕನಿಗೆ ಫಿಟ್ ಅವರು. ಅದರ ಸಮಸ್ಯೆಗಳು ಜಾಸ್ತಿ ಆಯ್ತು ಅವರ ಕಾಲದಲ್ಲಿ. ಮತ್ತೆ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳಾಗಿ ಸರಿಪಡಿಸುವಂತ ಪ್ರಯತ್ನಗಳಾಗಿ ಅವ್ರು ಏನು ಮಾಡಿಲ್ಲ. ಅವರು BJP ಸರ್ಕಾರವಿದ್ದವರು. ಸ್ಯಾಂಡ್ ಬಜಾರ್ ಎಲ್ಲವ ಈಗ ಸಿಂತಿಲಿದ್ದಾಗಲೂ ಪ್ರಯತ್ನಗಳಾಯ್ತು, ಇಬ್ರಾಹಿಂ ಇದ್ದಾಗಲೂ ಸಾಕಷ್ಟು ಪ್ರಯತ್ನಗಳಾಯ್ತು. ಮತ್ತು ಈ ರವಿ ಬಂದಾಗ ಸ್ವಲ್ಪ ಅದು ಹಿನ್ನಡೆ ಆಯ್ತು. ಮತ್ತೆ ಸ್ವಲ್ಪ ಪ್ರಯತ್ನಗಳಾಗಿದೆ, ಇಲ್ಲ ಅಂತೆಲ್ಲ. ಆದ್ರೆ ಇದನ್ನ ಸ್ವಲ್ಪ ಗಮನ ಹರಿಸಿ ಈಗ ಇವರಿಗೆ ಅಧಿಕಾರಿಗಳಿಗೂ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ತೀರ್ಮಾನಗಳನ್ನು ಮಾಡಬೇಕಾದ ಆಗ ಅದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ನಾನು ಈ ಕೆಂಪು ಕಲ್ಲಿನ ವಿಚಾರ ಬಂದಾಗ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದ್ದು ಬರ ಬೇಡಿಕೆ, ಅದನ್ನ ಒಂದು ಪರಿಹಾರ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಆಗುತ್ತೆ. ರಾಯಲ್ಟಿ ಕಡಿಮೆ ಮಾಡುದು ಕಾನೂನು ಈ ಒಪ್ಪಿಗೆ ವ್ಯಾಪ್ತಿಗಳಲ್ಲಿಲ್ಲ ಅಲ್ಲ, ಅದನ್ನು ಸರ್ಕಾರ ಬೇಗ ಮಾಡಬಹುದು, ಬೇಗ ಮಾಡಬೇಕು. ಈ ಕೇರಳದ ಅಲ್ಲ, ನಮ್ಮ ಕೇರಳ ಅಂದ್ರೆ ಕಾಸರಗೋಡು ಆ ಜಿಲ್ಲೆ, ನಮ್ಮ ಬಾರ್ಡರ್ ಅಲ್ಲಿ 32ಕ್ಕೆ ಅವ್ರಿಗೆ ಸಿಗುತ್ತೆ. ಅವರಲ್ಲಿ ನಮಗಿಂದು ಕಠಿಣವಾಗಿ ಅವರು ಕಾನೂನನ್ನು ಪರಿಣಾಮಕಾರಿಗೆ ಮಾಡ್ತಾರೆ. ಮರಳಲ್ಲಿ ಇಲ್ಲದೆ ಸಿಕ್ಲೇ ಇಲ್ಲ. CRZ ನಲ್ಲಿ ಕೂಡ ಮರಳಿಲ್ಲದ ಸಂಪೂರ್ಣ ನಿಲ್ಲಿಸಿದ್ರು, ಒಂದು ಸಂದರ್ಭ ಸಂಪೂರ್ಣ ನಿಲ್ಲಿಸಿದ್ರು. ಆದ್ರೂ ಕೆಂಪು ಕಲ್ಲಿನ ವಿಷಯ ಬಂದಾಗ ಅದಕ್ಕೂ ಕಾರ್ಮಿಕರು ಅವರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಅವರು ನಾನು ಸಂಬಂಧಪಟ್ಟವ್ರಿಗೆ ಮಾತಾಡ್ತೇನೆ, ಇದನ್ನು ಸರಿಪಡಿಸ್ಬೇಕು. ನಮಗೂ ಈ ರಾಯಲ್ಟಿ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ಅದರ ಸ್ವಲ್ಪ ಇಂದು ಈ ಕೆಂಪು ಕಲ್ಲು ವ್ಯಾಪಾರಸ್ಥರು ಬಹಳ ಜನ ತೀರಾ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ಕೂಡ ಅವರಿಗೆ ತೊಂದರೆ ಆಗಿರ್ತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ಕಟ್ಟಡ ಮಾಡುವಂತ ಕೂಲಿ ಕಾರ್ಮಿಕರು ಅಲ್ಲಿ ಎಷ್ಟು ಒಂದೊಂದು ಕೆಂಪು ಕಲ್ಲಿನ ಇದರಲ್ಲಿ ಕೋರೆ. ನಾನು ಹೇಳಿದ್ದೇನೆ, ರೆಡ್ ಬಾಕ್ಸ್ ಸೈಟ್ ಅಂತ ಹೇಳಿ ಹೋಗ್ತದಲ್ಲ, ಅದಕ್ಕೆ ರಾಯಲ್ಟಿ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ. ಅದು ಕೆಂಪು ಕಲ್ಲು ಸಿಮೆಂಟ್ ಕಂಪನಿಗೆ ಹೋಗ್ತದಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ ಅಂತ ಹೇಳೋದು. ನಾನ್ CRZ ಇದೆ, ಅದಕ್ಕೆ ಸ್ವಲ್ಪ ನಾನ್ CRZ ಅಂತ ಇದೆ, ಅದಕ್ಕೆ ಬ್ಲಾಕ್ ಸಹ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಆಗಲಿಲ್ಲ, ಇನ್ನು ಅಧಿಕೃತವಾಗಿ ಪರ್ಮಿಟ್ ಆಗ್ಬೇಕು, ಪರ್ಮಿಟ್ ಆಗಲಿಲ್ಲ. ನಾನ್ CRZ ಇವತ್ತು ಈಗಲೂ ಇದೆ, ನಾವೇ ಮಾಡಿದ್ ನಾನ್ CRZ. ಅದಕ್ಕೆ ಪರ್ಮಿಟ್ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ರೆಡಿ ಇದೆ. ಏನೋ ಕಾರಣಾಂತರಗಳಿಂದ ಗಣಿ ಇಲಾಖೆಯವರು ಸ್ವಲ್ಪ ಈಗ ಇಲ್ಲಿ DD ಇಲ್ಲ ಸಮಸ್ಯೆ. ಈಗ ಸದ್ಯಕ್ಕೆ ಅದು ಸಮಸ್ಯೆ, ಸದ್ಯಕ್ಕೆ DD ಅವರು ಸಮಸ್ಯೆ ಆಗಿ ಹೋಗಿದ್ದಾರೆ. DD ಹೊಸಬರನ್ನ ಹಾಕ್ಲಿ, ಅದಕ್ಕೂ ನಾನು ಯಾರು ಸಂಬಂಧಪಟ್ಟವಲ್ಲ ಮಾತು, ನಾವು ನಮ್ಮ ಪ್ರಯತ್ನವನ್ನು ಮಾಡೋದು. ಒಂದು ಸಾಮಾನ್ಯ ಒಬ್ಬ ಸಾಮಾಜಿಕ ನೆಲೆಯಲ್ಲಿ ನಾನು ಅಧಿಕಾರ
ವ್ಯಾಪ್ತಿಯಲ್ಲಿ ಮಾಡುವಂಥದ್ದಲ್ಲ. ನಮ್ಮ ಒಂದು ಅಪೇಕ್ಷೆ ಇಲ್ಲಿ ಜನರಿಗೆ ಸಮಸ್ಯೆ ಆಗಬಾರ್ದು, ಕಟ್ಟಡ ಕಾರ್ಮಿಕರ ಸಮಸ್ಯೆ ಆಗಬಾರ್ದು, ಕಟ್ಟಡ ಕಟ್ಟುವವರಿಗೆ ಸಮಸ್ಯೆ ಆಗಬಾರ್ದು, ಸಣ್ಣ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗಬಾರ್ದು. ಇದು ನಮ್ಮ ಉದ್ದೇಶ. ನಾನು ಇವತ್ತು ಮಾತಾಡ್ತಕ್ಕಂಥದ್ದು ಉದ್ದೇಶ ಮುಖ್ಯವಾಗಿ ಅದು. ಅದರ ಬದಲು ಇವರು ಚುನಾಯಿತ ಜನಪ್ರತಿನಿಧಿಗಳು, ನೀವು ಅರ್ಥ ಮಾಡಿಕೊಂಡು ಚುನಾಯಿತ ಜನಪ್ರತಿನಿಧಿಗಳು ಅವ್ರು ಏನ್ ಮಾಡ್ಬೇಕು, ಅವರ ಜವಾಬ್ದಾರಿನ ಅವ್ರು ನಿರ್ವಹಿಸ್ಬೇಕು. ಅವ್ರ ಜವಾಬ್ದಾರಿ ನಿರ್ವಹಿಸ್ತಿಲ್ಲ. ಅದ್ರ ಬದಲಾಗಿ ಅದು ಸರ್ಕಾರನೇ ಏನೋ ಒಂದು ತಿದ್ದುಪಡಿ ತಂದಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ಸರಿ ಇಲ್ಲ. ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿದೆ ಅಲ್ವಾ. ಅಧಿಕಾರಿಗಳು ಕೂಡ ಅವರು ಕಾನೂನಾತ್ಮಕವಾಗಿ ಅವರು ಹೋಗ್ತಾರೆ. ಅದನ್ನ ಅವ್ರಿಗೆ ನಾವು ಒಂದು ಸೂತ್ರ ಮಾಡಿದ್ರೆ ಅವರು ಕೂಡ ಅದಕ್ಕೆ ಸಂಧಿಸ್ತಾರೆ. ಅಧಿಕಾರಿಗಳಿಗೂ ನಾವು ಒಂದು ಸೂತ್ರ ಕೊಡ್ಬೇಕಲ್ಲ, ಈ ರಾಯಲ್ಟಿ ಕಡಿಮೆ ಮಾಡೋದು ಇದು ಅದೆಲ್ಲ ಮಾಡಿದ್ರೆ ಅದರ ಬದಲು ಇವರು ಅದರಲ್ಲಿ ಚರ್ಚೆ ಮಾಡೋ ಬದಲು ಇವರು KDP ಸಭೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಕಡೆ ಅವರು ಅದನ್ನು ಬಿಟ್ಟು ಅವ್ರು ಮಾಡಿದರೆ ಏನೋ ಯಾರ ವೈಯಕ್ತಿಕವಾಗಿ ಮಾತಾಡಿದ್ರೆ ಕೆಲವೆಲ್ಲ ಮಾಜಿಗಳು ಹಾಗೆ ನಮ್ಮ ಬಗ್ಗೆ ಅಲ್ಲ, ನನ್ನಲ್ಲೆಲ್ಲ ಬೇರೆ ಕಡೆ ಮಾತಾಡಿದ್ದಾರೆ. ಏನು ಪುಡಿ ಮುಖಂಡರು, ಈ ಪುಡಿ ಮುಖಂಡರು ಈ ಬರಲಿಗೆ ಏನು ಸಮಸ್ಯೆ ಇದೆ? ನಾನು ಯಾರೋ ಒಬ್ಬರು MLA ಮಾತಾಡಿದ್ದನ್ನು ನೋಡಿದ್ದೇನೆ. ಪುಡಾರಿಗಳು ಹಾಗೆ ಮಾಡಿದ್ರು. ಪುಡಿ ಪುಡಾರಿಗಳು ಈ ಒಂದು ಸಮಸ್ಯೆಗೆ ಅವರೆಲ್ಲಿಂದ ಕಾರಣ? ಮುಂದೆ ಒಂದು ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಸರಿಯಲ್ಲ. ನನ್ನ ಅಭಿಪ್ರಾಯ ಸರಿಯಾಗಬೇಕು, ಇದು ಸರಿಯಾಗಬೇಕು ಅನ್ನೋದು ನನ್ನ ಅಪೇಕ್ಷೆ ಕೂಡ. ಧನ್ಯವಾದ. ಸ್ವಲ್ಪ ನಾನು ಮಾತಾಡುವ ಅಂತ ಇದ್ರೆ ತಪ್ಪು ನಮ್ಮ ಸಂದೇಶ ಹೋಗಬಾರ್ದು. ನಾವು ಈ ಒಂದು ಸಣ್ಣ ಪುಟ್ಟ ಕಲ್ಲು ವ್ಯಾಪಾರ ಮಾಡುವವರಿಗೆ ಖಂಡಿತ ಅವರಿಗೆ ಅನಾನುಕೂಲತೆ ಆಗ್ಬಾರ್ದು, ಜನರಿಗೂ ಕೂಡ ಅನಾನುಕೂಲತೆ ಆಗ್ಬಾರ್ದು. ಅದು ಹೇಗೆ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದ್ರ ರಾಜಕಾರಣ ಬೇಡ ಅಂತ ಹೇಳಿ ನಾನು ಅವರ ಕಾಲದಲ್ಲೇ ಪರ್ಮಿಟೇ ಮಾಡಲಿಲ್ಲ. ಎಷ್ಟು ವರ್ಷ ಅಧಿಕಾರ ಇದ್ದಾಗ ನಾನ್ CRZ ಅಲ್ಲಿ ನೀವು ಈಗ ಸ್ವಲ್ಪ ಅದನ್ನು ಈಗ ಆಗ್ಬೇಕು ಅಂತ ಹೇಳುದು ಸರ್ಕಾರ ಮಾಡ್ಬೇಕು ಅದನ್ನು. ಅಥವಾ ರಾಯಲ್ಟಿ ಕಡಿಮೆ ಮಾಡುವುದನ್ನು ಅವ್ರು ಮಾಡ್ಬೋದಿತ್ತಲ್ಲ, ಅದು ಮಾಡಿದಾರ. MLA ನಾನು ಕೇಳುವಂಥದ್ದು ಪ್ರಶ್ನೆ ಇಷ್ಟೇ, ನಿಮ್ಮ 5 ವರ್ಷದಲ್ಲಿ ನೀವು ಪರ್ಮಿಟ್ ಕೊಡಬೇಕಾದ ಸಂದರ್ಭದಲ್ಲಿ ಪರ್ಮಿಟ್ ಕೊಟ್ಟಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಿ? ಹೋಗಿ ಮರಳು ಬ್ಲಾಕ್ ಆಗಿ ಎಷ್ಟು ಮಾಡಿದ್ದೀರಿ? ಇದು ರಾಯಲ್ಟಿ ಕಡಿಮೆ ಮಾಡುವ ನೀವು ಅದನ್ನು ಯಾಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ. ರಾಯಲ್ಟಿ ಕಡಿಮೆ ಆಗ್ಬೇಕು, ಅದರಲ್ಲಿ ನಾನು ಕೂಡ ಆ ವಾದಕ್ಕೆ ನನ್ನ ಸಹಮತ ಇದೆ. ಯಾಕೆಂತ ಹೇಳಿದ್ರೆ ನಾನು ಅದಕ್ಕೆ ನಾವು ಸಾಮಾನ್ಯ ವ್ಯಕ್ತಿಯಾಗಿ ನಾನು ಆಲೋಚನೆ ಮಾಡಿ, ಆದ್ರೆ ಇವರಿಗೆ ಮಾಡ್ಬೋದಿತ್ತಲ್ಲ ಅದನ್ನು. ಇವರು 5 ವರ್ಷ ಅಧಿಕಾರ ಮಾಡಿದ್ದಾರೆ. ಮೊನ್ನೆ ನಮ್ಗೆ ಬಂದಿರತಕ್ಕಂಥ ನಾವು ಸರ್ಕಾರದ ಒಂದು ತಪ್ಪು ಅಭಿಪ್ರಾಯ ಜನರಿಗೆ ಹೋಗಬಾರ್ದು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಏನು ಹೊಸ ಕಾನೂನೇನು ಬಂದಿಲ್ಲ. ನೀವು ಮೊಟ್ಟ ಮೊದಲಾಗಿ ನಾನು ಹೇಳೋದು ವ್ಯವಸ್ಥೆಯ ವಿಚಾರದಲ್ಲಿ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳೋದನ್ನ ನಾವು ಅವರ ಮಾತಿನಲ್ಲಿ ನಾವು ತಿಳ್ಕೊಳ್ಬೋದು. ನಾನು ಕೂಡ ಈ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವನಾಗಿ ಇದ್ದೆ. ಆವಾಗ ನಾನು ಮೊದಲು ಮರಳಿನ ವಿಷಯ ಮಾತಾಡ್ತೀನಿ. ಮರಳು ಜನರಿಗೆ ಸಿಗುವಂತ ಸಮಯದಲ್ಲಿ CRZ ವ್ಯಾಪ್ತಿಯಲ್ಲಿ ಮರಳು ತೆಗೆಯತಕ್ಕಂಥ CRZ ಅದರ ಅನುಮತಿಯನ್ನು ಪಡೆದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅದರ ಒಪ್ಪಿಗೆಯನ್ನು ಪಡೆದು CRZ ವ್ಯಾಪ್ತಿಯೊಳಗೆ ಮರಳು ತೆಗೆಯುವಂಥ ಕೆಲಸ ಇವತ್ತು ಜನಸಾಮಾನ್ಯರಿಗೆ, ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಥವಾ ಕಟ್ಟಡ ಮಾಡ್ತಕ್ಕಂಥ ತೊಂದರೆ ಆಗೋ ರೀತಿಯಲ್ಲಿ ನಾವು ಒಂದು CRZ ವ್ಯಾಪ್ತಿಯಲ್ಲಿ ಅದು ಕೂಡ ಯಾವ ರೀತಿಯಲ್ಲಿ ಪಾರದರ್ಶಕವಾಗಿ
ಯಾರು ಹೆಚ್ಚು ಸಮಯಗಳಿಂದ ಈ ಒಂದು ಮರಳು ತೆಗೆಯುವಂತ ಸಂಪ್ರದಾಯ ಮರಳುಗಾರರಿದ್ದಾರೆ ಅವರಿಗೆ ಅವಕಾಶ ಕೊಡುವಂತ ಸೀನಿಯರಿಟಿ, ಇಡೀ ಪಟ್ಟಿಯನ್ನು ನೀವು ಅವಲೋಕನ ಮಾಡಿದ್ರೆ ಸೀನಿಯರಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಗಿದೆ ಒಂದು ಸಂದರ್ಭದಲ್ಲಿ. ಮತ್ತೆ ಇದು ಕೇರಳದಲ್ಲಿ ಸಂಪೂರ್ಣ ನಿಂತು ಹೋದ ಮೇಲೂ ಕೂಡ ಅದು ಅವರು ಅಲ್ಲಿಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಆದರೆ ನಾವು ಇಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ CRZ ವ್ಯಾಪ್ತಿಯಲ್ಲಿ ಕೊಡಿಸಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೇರಳದ ನೇವಲ್ ವಿಂಗ್ಗೆ ಒಂದು ಪರ್ಮಿಟ್ ಅನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಮರಳು ಹೋದಂತು. ಅದು BJP ಸರ್ಕಾರ ಬಂದ ಕಾಲದಲ್ಲಿ. ಅದು ಯಾರು ಅದು ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಇವತ್ತು ಅಂಥ ರೀತಿಯಲ್ಲಿ ಆಗಿತ್ತು. ಮತ್ತೆ ಸಂಪೂರ್ಣ ಮರಳು ತೆಗೆಯುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ CRZ ಪರಿಸರ ಇಲಾಖೆಯ ಒಪ್ಪಿ ಕೊಡದೇ ಇರತಕ್ಕಂಥ ಕಾಲದಲ್ಲಿ ಇಲ್ಲಿ ಕೂಡ ನಿಂತು ಹೋಯಿತು. ನಾವು ಅದೇ ಸಂದರ್ಭದಲ್ಲಿ ಬಹುಶಃ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ನಾನ್ CRZ ಅಂತೇಳಿ ನಾವು CRZ ವ್ಯಾಪ್ತಿ ಹೊರಗಡೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮರಳು ತೆಗಿಲಿಕ್ಕೆ ಅನುಮತಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ, ನಾನು ಮಂತ್ರಿ ಆಗಿದ್ದಾಗ ನಾನ್ CRZ ಅನ್ನು ನಾವು ಅಲ್ಲಿ ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಒಂದು ನಾನ್ CRZ ನಲ್ಲಿ ಒಂದು ತಾಲೂಕಿನಲ್ಲಿ ಆ ತಾಲೂಕಿನ ವ್ಯಾಪ್ತಿ ಒಳಗಿದ್ದವರಿಗೆ ಅದರಲ್ಲಿ ಪಾರದರ್ಶಕವಾಗಿ ಟೆಂಡರ್ ಮೂಲಕ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕೆಲವು ಜನರಿಗೆ ಪರ್ಮಿಟ್ ಸಿಕ್ಕಿದೆ ನಮ್ಮ ಆ ಕಾಲ. ಮತ್ತೆ ನಮ್ಮ ಸರ್ಕಾರ ಅದು ಅಂತಿಮ ವರ್ಷ, ಅದು ನಾವು ತೀರ್ಮಾನ ತೆಗೆದುಕೊಂಡಾಗ ಅಂತಿಮ ವರ್ಷ ನಾನ್ CRZಗೆ ಅನುಮತಿ ಕೊಟ್ಟು ಮರಳು ತೆಗೆಯಂತ ಆಯಿತು. ಆ ನಂತರ ಬಂದಿರತಕ್ಕಂಥ BJP ಸರ್ಕಾರ ಪರ್ಮಿಟ್ ಕೊಡಲಿಕ್ಕೆ ಆಸಕ್ತಿಯೇ ವಹಿಸಲಿಲ್ಲ. ನನ್ನ ಆಸಕ್ತಿಯೇ ವಹಿಸಿಲ್ಲ ಯಾರಿಗೂ. ಬಹಳ ಒಟ್ಟಾರೆಯಾಗಿ ಬಹಳ ಎಲ್ಲ ಪರ್ಮಿಟ್ ಕೊಡಲಿಕ್ಕೆ ಆಗದೆ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಯ್ತು. ಪರ್ಮಿಟ್ ಮಾಡಿ ತೆಗೆಯುವುದಕ್ಕೆ ಅಂತ ಪರ್ಮಿಟ್ ಇಲ್ಲದೆ ಮಾಡುವಂಥದ್ದು. ಅದಕ್ಕೆ 5 ವರ್ಷ ಕೂಡ ಅದಕ್ಕೆ ಸಹಕರಿಸಿದ್ದಾರೆ. ಇವತ್ತು ಆ ಥರದ್ದಾಗಿ ಅಕ್ರಮ ಮರಳುಗಾರಿಕೆ ಮತ್ತು ಬಹಳ ದೊಡ್ಡ ಪ್ರಮಾಣದ ಕಾಲದಲ್ಲಿ ಆಗಿತ್ತು ಅನ್ನೋದನ್ನು ನನ್ನ ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತು BJPಯವರು ಚುನಾಯಿತ ಜನಪ್ರತಿನಿಧಿಗಳಾಗಿದ್ದುಕೊಂಡು ಇದು KDP ಮೀಟಿಂಗ್ ಇರ್ತದೆ, ಅಥವಾ ಅವರು ಸರ್ಕಾರದಲ್ಲಿ ಒಂದು ವಿಧಾನಸಭೆ ಇರ್ತದೆ, ಅಥವಾ ಅವರು ಅಧಿಕಾರ ಮಟ್ಟದಲ್ಲಿ ಮತ್ತು ಮಂತ್ರಿಗಳ ಮಟ್ಟದಲ್ಲಿ ಇದನ್ನ ಮಾಡಿ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ಮಾಡುವಂಥದ್ದು. ಅಂದ್ರೆ ಜನರಿಗೆ ಮರಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡತಕ್ಕಂಥದ್ದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಕೂಲಿ ಕಾರ್ಮಿಕರು ಇನ್ನಿಬ್ಬರು ಅವರಿಗೆ ಸಮಸ್ಯೆ ಆಗದೇ ಇರತಕ್ಕಂಥದ್ದು ಮಾಡಬೇಕು. ಆದ್ರೆ ಇವತ್ತು ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿ ಇಲ್ಲ ಸಲ್ಲದ ವಿಚಾರಗಳು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಟೀಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪರೋಕ್ಷವಾಗಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಅವರು ಏನು ಅವರ ಅಭಿಪ್ರಾಯ ಎನ್ನುವುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಅವರ ಬಗ್ಗೆ ಅದರ ಅಭಿಪ್ರಾಯ ಏನು ಅಂತ ಹೇಳೋದನ್ನು ಅವರು ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕೆಂಪು ಕಲ್ಲು ನಿಜವಾಗ್ಲೂ ಅದು ಸಮಸ್ಯೆ. ಯಾಕೆಂತಂದ್ರೆ ಇದನ್ನು ಸರಿಪಡಿಸಲಿಕ್ಕೆ ಇವರು ಶಾಸಕರು ಅದಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಇದು ಹೊಸತೇನು ಆದೇಶ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಏನು ಕಾನೂನುಬದ್ಧವಾಗಿ ಮಾಡತಕ್ಕ ಸಂದರ್ಭದಲ್ಲಿ ಕೆಲವು ಇದರಲ್ಲಿ
ಜನರಿಗೆ ಮಾಡ್ತಕ್ಕಂಥದ್ದು ಇದು ಆದಾಗ ಸ್ವಲ್ಪ ಜನರಿಗೆ ತೊಂದರೆ ಆಗಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು ಕೂಲಿ ಕಾರ್ಮಿಕರು ಕೂಡ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ಕೂಲಿ ಕಾರ್ಮಿಕ ತೊಂದರೆ ಆಗದೆ ನೋಡಿಕೊಳ್ಳುವಂಥದ್ದು ಕೂಡ ಅದು ಸರಿಯಾದಂಥ ವಿಚಾರ. ಆದರೆ ಇದರಲ್ಲಿ ಕೂಡ ಇವತ್ತು ಅದರಲ್ಲಿ ಕೂಡ ಕೆಂಪು ಕಲ್ಲು ಅದು ಕೂಡ ಪರ್ಮಿಟ್ ಆಗ್ತಾ ಇಲ್ಲ. ಬಹುಶಃ ಎಷ್ಟೋ ಜನ ಅರ್ಜಿ ಹಾಕಿ ಪರ್ಮಿಟ್ ಆಗ್ತಾ ಇಲ್ಲ. 5 ವರ್ಷದಲ್ಲಿ ಅದರಲ್ಲಿ ಕೂಡ ಪರ್ಮಿಟ್ ಮಾಡಲಿಲ್ಲ. ಹಾಗೆ ಇತ್ತು. ಅವರಲ್ಲಿ ಕಾರಣ ಇದೆ, ರಾಯಲ್ಟಿ ಸ್ವಲ್ಪ ಜಾಸ್ತಿ ಇದೆ. ಕೇರಳದಲ್ಲಿ ಇರುವ ರಾಯಲ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ರಾಯಲ್ಟಿಗೂ ವ್ಯತ್ಯಾಸ ಇದೆ. ಅಲ್ಲಿ ರಾಯಲ್ಟಿ ಅಂದ್ರೆ ರಾಜಸ್ವ ಸಂಗ್ರಹದಲ್ಲಿ ಅವರು 32 ರೂಪಾಯಿ ಆದರೆ ನಮ್ಮಲ್ಲಿ 280 ಹತ್ರ ಇದೆ. ಅದು ಅವರು ವಿಚಾರ ಸರಿಯಾಗಿರ್ತಕ್ಕಂಥದ್ದು. ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರಲ್ಲಿ ಮಾತಾಡಿದ್ದೇವೆ, ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಕೂಡ ಮಾತಾಡಿದ್ದೇನೆ. ನಾನು ಒಬ್ಬ ಮಾಜಿ ಉಸ್ತುವಾರಿ ಮಂತ್ರಿಯಾದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇರುವುದರಿಂದಾಗಿ ಇಂಥ non-CRZ ಮಾಡುವಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು non-CR ಮಾಡಬೇಕಾದ್ರೆ ಒಂದು 50-60 ಮೀಟಿಂಗ್ ನಾನು ಬೆಂಗಳೂರು ಕಾನೂನು ಸಚಿವರ ಕಚೇರಿಯಲ್ಲಿ ನಾನು ಮಾಡಿದ್ದೇನೆ. ಇದು ಇಲ್ಲಿಯ ಮರಳುಗಾರಿಕೆ ಕಸು ಮಾಡತಕ್ಕಂಥವ್ರು ಇಲ್ಲಿ ಗೊತ್ತಿದೆ, ಎಲ್ಲ ಕಸು ಮಾಡತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ. ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಕೂಡ ಬಹುಶಃ ಎರಡರೂ ಕೂಡ ಪರ್ಮಿಟ್ ಅನ್ನ ತಗೊಳ್ಳುದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ರಾಯಲ್ಟಿ ಕಡಿಮೆ ಮಾಡ್ಬೇಕು ಕೆಂಪು ಕಲ್ಲಲ್ಲಿ ಅಂತ ಹೇಳುವಂತ ನಮ್ಮ ಅಭಿಪ್ರಾಯ. ಮರಳಿನ ವಿಚಾರ ಬಹುಶಃ ಅನೇಕ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ, ಎಂತ ಕಡೆಯಲ್ಲಿ ಮರಳು ತೆಗಿಬೇಕು ಅಂತ. ಆ ಬ್ಲಾಕ್ ಅನ್ನು ಮಾಡಿದ್ರಲ್ಲಿ ಕೂಡ ಅದನ್ನ ಕಾನೂನಾತ್ಮಕವಾಗಿ ಆ ಪರ್ಮಿಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳುವಂಥದ್ದು. ಇವತ್ತು ಈ ಮರಳಿನ ಸಮಸ್ಯೆ ಇರ್ಬೋದು, ಕೆಂಪು ಕಲ್ಲಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಸರ್ಕಾರದ ನೀತಿ ಕಾರಣ ಅಲ್ಲ. ಇವತ್ತು ಇಲ್ಲಿ ಅದನ್ನ ನಾವು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿಯುತವಾಗಿ ಅದಕ್ಕೆ ಕಾರ್ಯನಿರ್ವಹಿಸಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ. ಅದ್ರ ಬದಲು ಇವತ್ತು ಯಾರೋ ಸರ್ಕಾರದ ಮೇಲೆ ಇನ್ನೊಂದು ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಜನರಿಗೆ ಮರಳು ಸಿಗಬೇಕು, ಕೆಂಪು ಕಲ್ಲಿನ ಸುಲಭ ದರದಲ್ಲಿ ಸಿಗಬೇಕು ಮತ್ತು ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಅದಕ್ಕೆ ಪ್ರಯತ್ನಿಸಬೇಕು. ಅದ್ರ ಬದಲು ರಾಜಕಾರಣ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಅವರಿಗೆ ಅವಕಾಶ ಇದೆ, ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಅವರಿಗೆ ಅವಕಾಶ ಇದೆ. ಅವರಿಗೆ KD ಮೀಟಿಂಗ್ ಅಲ್ಲಿ ಮಾತಾಡ್ಬೋದು, ಅಸೆಂಬ್ಲಿಯಲ್ಲಿ ಮಾತಾಡ್ಬೋದು, ಅಥವಾ ಮೀಟಿಂಗ್ ಮಾಡಿಸ್ಕೊಂಡು ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅದನ್ನು ಮಾಡುವ ಬದಲು ನನಗೆ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ ಅಂತ ಅವರು ನೋವು ಪಡ್ಕೊಳ್ಳುವುದು ತಪ್ಪಲ್ಲ. ಅದರ ಸಣ್ಣ ಪುಟ್ಟ ವ್ಯಾಪಾರ, ಕೆಂಪು ಕಲ್ಲು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅವರು ಹೇಳ್ತಕ್ಕಂಥ ತಪ್ಪಲ್ಲ. ಆದರೆ ಶಾಸಕರು ಇದರ ರಾಜ್ಯಕ್ಕೆ ಲಾಭವನ್ನು ಪಡೆಯತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರವನ್ನು ಹೊಣೆಗಾರರಾಗಿ ಮಾಡತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥದ್ದನ್ನ ಇವರೆಲ್ಲ ಅರ್ಥ ಮಾಡಿಕೊಂಡು ಕಾರ್ಯಾಚರಿಸಬೇಕು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದು ನಾನು ಬಹುಶಃ 2 ಸಬ್ಜೆಕ್ಟ್ ಇದೆ. ಒಂದರಲ್ಲಿ ಕೆಂಪು ಕಲ್ಲು, ಅದಕ್ಕೆ ರಾಯಲ್ಟಿ ಕಡಿಮೆ ಮಾಡಿ ಬೇಕು ಅಂತ ಅವರ ಬೇಡಿಕೆ ಇದೆ. ಅದು ಸರ್ಕಾರ ಪರಿಶೀಲಿಸಿ ಯಾವ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ಅದು ಕೂಡ ಸಂಬಂಧಪಟ್ಟವರಲ್ಲಿ ಮಾತಾಡಿದ್ದೇನೆ. ಯಾವ ರೀತಿ ಮಾಡೋದು ಸುಲಭದಲ್ಲಿ, ಜನರಿಗೆ ಸುಲಭದಲ್ಲಿ ಸಿಗಬೇಕು. ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಅವತ್ತು ಕಟ್ಟಡ ಕಟ್ಟುವವರೆಗೂ ತೊಂದರೆ ಆಗಬಾರ್ದು. ಮತ್ತೆ ಆದ್ದರಿಂದ ಅದಕ್ಕೆ ದರ ಕಡಿಮೆ ಆಗುವ ರೀತಿಯಲ್ಲಿ ಅದು ಸಿಗ್ಬೇಕು. ಅದರ ಬಗ್ಗೆ ಒಂದು
ವಯಾ ಮೀಡಿಯಾವನ್ನು ಮಾಡಬೇಕಾದ್ದು ಅಗತ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎನಿ ಕ್ವಶನ್? ಸ್ವಲ್ಪ ಚರ್ಚೆ ಮಾಡುವಂತ ವಿಷಯ ಅದು. ಸರ್, ಇವರು ಹಾ. ಪ್ರತಿಭಟನೆಯಲ್ಲಿ ಹೇಳಿದ್ರು ಅದು ಅದಕ್ಕೆ ಕಾರಣ ಹೇಗೆ ಅಂತ ಅವ್ರು ಹೇಳ್ಬೇಕಲ್ಲ. ಸುಮ್ಮನೆ ಅದಕ್ಕೆ ನಾನು ಈಗ ಮಾತಾಡ್ತಿದ್ದೇನೆ. ನಾವು ಬಾಯಿ ಬಿಡ್ಬೇಕಾದ ಒಂದು ಸಂದರ್ಭ ಇದೆ. ಈ ಒಂದು ಮರಳು ಸಮಸ್ಯೆ ಮತ್ತು ಕೆಂಪು ಕಲ್ಲಿನ ಸಮಸ್ಯೆಗೆ ನಮ್ಮ ಸರ್ಕಾರ ಇದ್ದಾಗ, ಒಬ್ಬ ಉಸ್ತುವಾರಿ ಸಚಿವರಿದ್ದಾಗ ನಾನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿ ಸರ್ಕಾರ ಬಂದಾಗ ಅವರು ಉದಾಸೀನ ಮಾಡಿದ್ದರಿಂದಾಗಿ ಈ ಸಮಸ್ಯೆಗೆ ಕಾರಣ ಆಗಿದೆ ಅಂತ ನನ್ನ ಅವರ ಮೇಲೆ ಆರೋಪ. ಈ ಸಮಸ್ಯೆ 5 ವರ್ಷ ಅವರ ಅಧಿಕಾರವನ್ನು ನಾವು ನಾನ್ CRZ ನಾನೇ ತಂದ ನಾನು ಅದಕ್ಕೆ ಪ್ರಮುಖ ಪಾತ್ರಧಾರಿ. ನಾನು CRZ ನಲ್ಲಿ ಮರಳು ಸಿಗುತ್ತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಜನರಿಗೆ ಮರಳು ಸಿಗಬೇಕು, ಅದಕ್ಕಾಗಿ ನಾನ್ CRZ ಅಂದ್ರೆ CRZ ವ್ಯಾಪ್ತಿ ಹೊರಗಡೆ ಅದಕ್ಕೆ ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಜನರಿಗೆ ಸಿಗುವಂತದ್ದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇವರು 5 ವರ್ಷ ಒಂದು ಪರವಾನಗಿ ಕೊಡ್ಲಿಕ್ಕೆ ಪರ್ಮಿಟ್ ಕೊಡದೆ ಇರ್ತಕ್ಕಂಥದ್ದಕ್ಕೆ ಇದು ಕಾರಣ, ಸಮಸ್ಯೆಗೆ ಕಾರಣ. 5 ವರ್ಷ ಅವರ ಅಧಿಕಾರ ಇದ್ದಾಗ ಅವ್ರು ಯಾವುದೇ ಅದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ. ಅಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ? ಯಾವುದು? ಈಗ ನಿಮ್ದೇ ಸರ್ಕಾರ ಇದ್ದಾಗ ಈಗ ನಾನು ಮಾಜಿ ಮಂತ್ರಿಯಾಗಿ ನಾನು ಮಾತಾಡ್ತೇನೆ. ನಾನು ಈಗ ಸಮಸ್ಯೆ ಮೊನ್ನೆಯಿಂದ ಇದು ಸ್ವಲ್ಪ ದೃಷ್ಟಿಗೆ ಬಂತು. ಯಾಕಂದ್ರೆ ಇವರಿಗೆ ಕೆಲವು ಏನಾಗಿದೆ, ಹಿಂದಿನ ಸರ್ಕಾರದ ಅದು ಅದೇ ಮುಂದುವರಿಯಿತು. ಏನಾಗಿದೆ ಅಂದ್ರೆ ಅವ್ರು ಏನ್ ಬಿಟ್ಬಿಟ್ಟಿದ್ದಾರೆ. ನಾನು ನೋಡಿ, ನಮ್ಮ ಬಂಟ್ವಾಳದಲ್ಲಿ ಕೂಡ ಇವತ್ತು ಈ ಒಂದು ಸಮಸ್ಯೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ಕಡಿಮೆ ಆಗಿತ್ತು. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದನ್ನ ಬ್ಲಾಕ್ ಮಾಡಿದ್ದಾರೆ ಸುಮಾರು. ಅದನ್ನ ಟೆಂಡರ್, ನಾನು ಕೂಡ ಅದಕ್ಕೆ ಒತ್ತಡ ಹಾಕಿದ್ದೇನೆ, ನೀವು ಟೆಂಡರ್ ಬೇಗ ಮಾಡಬೇಕು ನಾವು ಹೇಳ್ತಲೇ ಇದ್ದೇವೆ. ಬಹುಶಃ ಅದು ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬ್ಲಾಕ್ ಅಂದ್ರೆ ಒಂದು ಬ್ಲಾಕ್ ಮಾಡೋದು, ಇಂಥ ಜಾಗದಲ್ಲಿ ಮರಳು ತೆಗೆಯಲಿಕ್ಕೆ ಒಂದು ಆಸ್ಪದ ಅಂತ. ಅದನ್ನ ಅರ್ಜಿ ಹಾಕಿದ್ದಾರೆ, ರಿಸರ್ವೇಶನ್ ಇದೆ. ಅದಕ್ಕೆ ಅರ್ಜಿ ಹಾಕಿದ ಮೇಲೆ ಅದಕ್ಕೆ ಅವ್ರಿಗೆ ಪರ್ಮಿಟ್ ಕೊಡೋದು ಮತ್ತು ಯಾರು ಅದಕ್ಕೆ ಹೆಚ್ಚು ಕೂಗ್ತಾರೆ ಅವ್ರಿಗೆ ಕೊಡುವಂಥದ್ದು ಇದು ಕ್ರಮ. ಅದು ಮಾಡ್ತಾ ಇಲ್ಲ. ಮಾಡೋದ್ರಿಂದಾಗಿ ಇದು ಅಕ್ರಮ ಮರಳುಗಾರಿಕೆ ಆಗುತ್ತೆ. ಕೆಂಪು ಕಲ್ಲು ಅಷ್ಟೇ. ಕೆಂಪು ಕಲ್ಲಿನ ಸಮಸ್ಯೆ ಏನಂತಂದ್ರೆ, ಅವರು ರಾಯಲ್ಟಿ ಇವತ್ತು ಕೇರಳದಲ್ಲಿ 32 ರೂಪಾಯಿ, ಇಲ್ಲಿ 180 ರೂಪಾಯಿ. ಅದಕ್ಕೆ ಏನಾಗುತ್ತೆ, ಅದು ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಾಭಾವಿಕವಾಗಿ ಇವರಿಗೆ ಒಂದು ಮನಸ್ಸಿಗೆ ನಾವು ಅಷ್ಟಲ್ಲಿ ಅವ್ರಿಗೆ ಅಲ್ಲಿ ಸಿಗುತ್ತೆ, ಇಲ್ಲಿ ನಮ್ಗೆ ಇಷ್ಟು ಕಟ್ಟಬೇಕಲ್ಲ ಅಂತ ಖಂಡಿತವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ನಾನು ಸಹ ಸಂಬಂಧಪಟ್ಟಲ್ಲಿ ಹೇಳಿದ್ದೇನೆ. ಮೀಟಿಂಗ್ ಮಾಡಲಿಕ್ಕೆ ನಾನು ಅಧಿಕಾರಿ ಜೊತೆ ಮಾತಾಡಿದ್ದೇನೆ. ನನ್ನ ಹತ್ರ ಬಂದಿದ್ದಾರೆ ಸುಮಾರು ಜನ, ನನಗೆ ಇವತ್ತು ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ, ಮೊನ್ನೆ ಬಂದಿದ್ದಾರೆ. ಈ ಕೆಂಪು ಕಲ್ಲಿನ ಎಲ್ಲ ಕಾರ್ಮಿಕರ ಸಹಿತವಾಗಿ ಎಲ್ಲರೂ ಕೂಡ ನನ್ನ ಹತ್ರ ಬಂದು, ನಾನು ಉಸ್ತುವಾರಿ ಮಂತ್ರಿಗೆ ಮಾತಾಡಿದ್ದೇನೆ, ಶಮನಿ ಶುಕ್ಲನಿಗೆ ಮಾತಾಡಿದ್ದೇನೆ, ಎಲ್ರಿಗೂ ನಾನು ಫೋನ್ ಮಾಡುವಾಗ ಅದಕ್ಕೆ ಅವರು ಅದನ್ನು ಸಹಾನುಭೂತಿಯನ್ನು ಪರಿಶೀಲನೆ ಮಾಡುವಂಥ ಹಂತದಲ್ಲಿದೆ. ಅದೇ ಇದು ಮಧ್ಯೆ ಬಹುಶಃ ಇಲ್ಲಿ ಇದನ್ನ ಏನು ಇದಿದೆ, ಅಕ್ರಮ ಆಗಬಾರ್ದು ಕಾನೂನು ಕ್ರಮ ಕೈಗೊಂಡಾಗ ಕೆಲವು ಜನಕ್ಕೆ ಸ್ವಾಭಾವಿಕವಾಗಿ ಅದಕ್ಕೆ ಸಮಸ್ಯೆ ಬಂದಿದೆ. ತಪ್ಪು ಸರ್ಕಾರ ತಪ್ಪಿಲ್ಲ ಅದರಲ್ಲಿ, ಯಾವ ರೀತಿ ಸರ್ಕಾರ ಯಾವ ತಪ್ಪು ಹೇಳಿರುತ್ತೆ. ಸರ್ಕಾರವನ್ನ ಇದು ದೂಷಣೆ ಮಾಡುದ ಸರ್ಕಾರ ಯಾವ ತಪ್ಪಿದೆ? ಅವರು ಹೇಳೋದು ಬಿಜೆಪಿ ಸರ್ಕಾರದಲ್ಲಿ 92 ರೂಪಾಯಿ ರಾಯಲ್ಟಿ ಇತ್ತು, ಕಾಂಗ್ರೆಸ್ನವ್ರು ಬಂದು ಜಾಸ್ತಿ ಮಾಡಿದ್ದಾರೆ. ಆಗಿಲ್ಲ. ಈಗ ಉದಾಹರಣೆಗೆ 92 ಅಷ್ಟು 32 ರೂಪಾಯಿ ಇತ್ತು. ಹೇಗೆ ಅದು ನನಗೆ ಅದರ ಸರಿಯಾದ ಇದಿಲ್ಲ. ಆದ್ರೂ ಕೂಡ ಇದು ಹಿಂದೆ ಒಂದು ರಾಯಲ್ಟಿ ಜಾಸ್ತಿ ಇತ್ತು, ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ಕ್ರಮ ಮಾಡುವ. ಈಗ 45 ದಿವಸಗಳು ಕಳೆಯಿತು ಕೆಂಪು ಕಲ್ಲು ಇಲ್ಲದೆ. ಕೂಲಿ ಕಾರ್ಮಿಕರಾಗಿರ್ಬೋದು, ಅವರನ್ನು ನಂಬಿಕೊಂಡ ಕುಟುಂಬ ಆಗಿರ್ಬೋದು, ಈ ತರ ತುಂಬಾ ಸಮಸ್ಯೆಗಳು ಎದುರಿಸಿದ್ದಾರೆ ಅಂತ ಈ ಯೂನಿಯನ್ಗಳು ಹೇಳ್ತಾ ಇದ್ದಾರೆ. ಒಂದೇ ಯೂನಿಯನ್ ಅವ್ರು ಹೇಳಿ, ಯೂನಿಯನ್ ಅವ್ರು ಕರೆಕ್ಟ್ ಹೇಳುದು, ಕಾರ್ಮಿಕರು ಹೇಳೋದು ಕರೆಕ್ಟ್. ಮತ್ತೆ ಸಣ್ಣ ವ್ಯಾಪಾರಸ್ಥರು, ಕೆಂಪು ಕಲ್ಲಿನವ್ರದೆಲ್ಲ ದೊಡ್ಡ ಶ್ರೀಮಂತರಲ್ಲ, ಸಣ್ಣ ಪುಟ್ಟ ಮಾಡುವಂತ ಅವ್ರು ಹೇಳೋದಕ್ಕೆ ಅವ್ರು ಹೇಳೋದು ಸರಿ, ಸುಲಭ ಆಗ್ಬೇಕಾದಷ್ಟು ಬೇಗ. ಆದ್ರೆ ಈ ಬಿಜೆಪಿ ಇವರಿದ್ದಾರಲ್ಲ, ಚುನಾಯಿತ ಜನಪ್ರತಿನಿಧಿಗಳು, ಅವ್ರು ಮತ್ತೆ ಯಾಕೆ ನಾವು ಆರಿಸಿ ಕಳಿಸಿದ್ದವ್ರನ್ನು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ?
ಸರ್ಕಾರ ಪರೆ ಮಾಡದೇರು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರೇ ಮಾತಾಡಿಕೊಂಡು ಇದನ್ನು ಸರಿ ಮಾಡುವಂಥದ್ದು ಅವರ ಜವಾಬ್ದಾರಿ. ಅವ್ರು ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತೇಳಿ ಈ ಕೂಲಿ ಕಾರ್ಮಿಕರು ಕೇಳ್ತಕ್ಕಂಥದಕ್ಕೆ ನಾನು ಅದನ್ನ ವಿರೋಧ ಇಲ್ಲ ನನಗೆ. ಅವ್ರು ಕೇಳೋದು ಸ್ವಾಭಾವಿಕ. ಸಣ್ಣ ವ್ಯಾಪಾರ ಮಾಡೋ ಕೆಂಪುಗಲ್ಲ ಸಣ್ಣ ವ್ಯಾಪಾರ ಮಾಡೋ ಅವ್ರು ಕೇಳೋದು ಸರಿ, ಅದು ತಪ್ಪಲ್ಲ. ನಮ್ಗೆ ಅಂದ್ರೆ ಯಾಕೆ ರಾಯಲ್ಟಿ ಜಾಸ್ತಿ ಇದೆ, ನಮ್ಗೆ ರಾಯಲ್ಟಿ ಕಡಿಮೆ ಮಾಡ್ಬೇಕು ಅಂತ ಅವ್ರು ಕೇಳ್ತಾರೆ. ಈಗ ಉಸ್ತುವಾರಿ ಮತ್ತು ಸ್ಪೀಕರ್ ಇದ್ದು ಇದನ್ನು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ ನಾನು ಸ್ಪೀಕರ್ ಎಲ್ಲಿ ಅವರು ಇದ್ದಾರೆ? ಅಲ್ಲ ಈಗ ಅದ್ರ ಬಗ್ಗೆ ನಾನು ಹೇಳುವಂತ ಆದ್ರೆ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಬಂದಿದೆ. ಈಗ ಅದನ್ನ ಸಂಬಂಧಪಟ್ಟವರು ಅದು ಪರಿಶೀಲನೆ ಮಾಡ್ತಾರೆ. ಅದು ರಾಯಲ್ಟಿ ಕಡಿಮೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗ್ಬಹುದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಅಧಿಕಾರಿಗಳು ಅವರವರ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲವು ಅವರು ಮಾಡ್ತಾರೆ. ಅದಕ್ಕೆ ನಾವು ಮಾತಾಡ್ಲಿಕ್ಕೂ ಆಗುದಿಲ್ಲ ಕೆಲವು ಸಾರಿ. ಅದನ್ನು ಹೇಗೆ ಸರಿಪಡಿಸುವಂತದ್ ಬಗ್ಗೆ ಇವರು ಅದಕ್ಕೆ ಚುನಾಯಿತ ಜನಪ್ರತಿನಿಧಿ ಅಲ್ಲಿ ಅಧಿಕಾರಿ ಪಟ್ಟ ಹೋಗುವಾಗ ಚುನಾಯಿತ ಜನಪ್ರತಿನಿಧಿ ಜವಾಬ್ದಾರಿ ವಹಿಸ್ಬೇಕಾಗಿ ಕೇಳಿ ಮೀಟಿಂಗ್ ಆಗ್ತಾ ಇಲ್ವಾ, ಅದರಲ್ಲಿ ಎಷ್ಟು ಮಾತಾಡ್ತಾರೆ ಇವರು, ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಎಷ್ಟು ಮಾತಾಡಿದ್ದಾರೆ, ಇದು ಮುಖ್ಯ ಬೇಕಾಗಿರ್ತದೆ. ಇದು ಪತ್ರಿಕೆಯಲ್ಲಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥದ್ದಲ್ಲ. ಒಂದು ಚುನಾಯಿತ ಜನಪ್ರತಿನಿಧಿ ಬೀದಿಯಲ್ಲಿ ನಿಂತು ಇದನ್ನ ಮಾತಾಡ್ತಕ್ಕ ಸರಿಯಲ್ಲ ಅನ್ನೋದು, ಇದು ಸರಿ ಮಾಡ್ಬೇಕು ಅನ್ನೋಂಥ ಬಗ್ಗೆ ನನ್ನದು ಅಂದ್ರೆ ಸ್ವಲ್ಪ ಈ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಯಾರೊಬ್ಬರು ಕೇಳಿದಾರೆ. ಚರ್ಚೆ ಇದು ಸುದೀರ್ಘವಾಗಿ ಸರಿಯಾದ ಚರ್ಚೆ ಆಗಿಲ್ಲ, ಅದಕ್ಕೆ ತೀರ್ಮಾನ ಆಗಿಲ್ಲ. ಚರ್ಚೆ ಅಂದ್ರೆ ಕಾಟಾ ಚರ್ಚೆ ಅಲ್ಲ, ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ. ಒಂದು ವಾರದಲ್ಲಿ ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟವರಿಗೆ ಮತ್ತೆ ಅಲ್ಲ, ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಒಂದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರೂ ಕೂಡ ಮಾಜಿಗಳು ಅವರು ಇವರೆಲ್ಲ ಹೋಗಿದ್ದಾರೆ. ಬೆಂಗಳೂರಿನ ದೊಡ್ಡ ಮೀಟಿಂಗ್ ಆಗಿದೆ. ನಂತರ ನಾನು ಕೂಡ ಅದರ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ದೇನೆ. ನೀವು ಅದನ್ನು ಅವರು ಸರಿಪಡಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೂ ಒಂದು ಮನವಿ ಕೊಟ್ಟಿದ್ದೇನೆ, ಸಂಬಂಧಪಟ್ಟವರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು ಮೀಟಿಂಗ್ ಮಾಡಿದ್ರೆ ಸರಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಆದಷ್ಟು ಬೇಗ ಆಗ್ಬೇಕು. ಇವತ್ತು ಪಾಪ ಅವ್ರದ್ದು ಕಷ್ಟ ಇದೆ. ನಾನು ಏನಿಲ್ಲ ಇದು ಅಲ್ಲ, ಅವರು ಒಂದು ಹೇಳ್ಬೇಕು ಅಂತ ಹೇಳಿದ. ಅವ್ರಿಗೆ ಬ್ಯುಸಿ ಇಲ್ಲ. ಯಾಕೆ ಬ್ಯುಸಿ? ರುಟೀನ್ ಕೆಲಸ ಆಗ್ತಾ ಇರ್ತದೆ. ಅದಕ್ಕೆ ಏನು ಸಂಬಂಧ, ಅದಕ್ಕೆ ಸಮಸ್ಯೆ ಯಾವುದಿಲ್ಲ. ನಿಮ್ಗೆ ಅದು ನಿಮ್ಗೆ ಯಾಕೆ ಅದು ಯಾವುದಿಲ್ಲ, ಅದು ಆ ವಿಷಯ ಬೇರೆ. ಆ ವಿಷಯ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ನಾವು ನಮ್ಗೇನು, ನೀವು ಕೂಡ ಪತ್ರಿಕಾ ಮಾಧ್ಯಮ, ನಮಗೆ ಸುಲಭದಲ್ಲಿ ಜನರಿಗೆ ಕೆಂಪು ಕಲ್ಲು ಸಿಗ್ಬೇಕು. ಆವಾಗ ಅದಕ್ಕೆ ಅನುಕೂಲವಾಗುವಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಅದಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿತವಾಗಿ ಅದರ ಬಗ್ಗೆ ಕೆಲಸ ಮಾಡಬೇಕು. ಅದು ಕೆಲಸ ಮಾಡದೆ ಇವರು ಬೀದಿಯಲ್ಲಿ ನಿಂತು ಮಾತಾಡೋದಕ್ಕೆ ನನ್ನ ವಿರೋಧ ಇದೆ, ಅಷ್ಟೇ ನಾನು ಹೇಳುದು. ಮತ್ತೆ ನಾನು ಈ ಮೊರಳಿನ ವಿಚಾರ ಬಂದಾಗ CRZ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ನಾವು ನಾನ್ CRZ ಮಾಡಿ ಬ್ಲಾಕ್ ಮಾಡಿ ಕೆಲವು ಫಸ್ಟ್ಗೆ PWD ಕೊಡುವುದಂತಿತ್ತು. ಮತ್ತೆ PWD ಕೆಲಸ ಜಾಸ್ತಿ ಇದೆ ಅಂತೇಳಿ ಮತ್ತೆ ಗಣಿ ಇಲಾಖೆ ಕೊಟ್ಟಿರ್ತಕ್ಕಂಥ ಇವತ್ತು ಬ್ಲಾಕ್ ಮಾಡುವಲ್ಲಿ ಇವತ್ತು ನಿಧಾನ ಮಾಡಿರ್ತಕ್ಕಂಥ. BJP ಇದ್ದಾಗಲೂ ಮಾಡಲಿಲ್ಲ, ಅದನ್ನು BJP ಇದ್ದಾಗಲೂ ಮಾಡಲಿಲ್ಲ. ನಿಧಾನ ಆದದನ್ನ ಅದಕ್ಕೆ ಬ್ಲಾಕ್ ಮಾಡಿದನ್ನ ಇವತ್ತು ಅದಕ್ಕೆ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಗುಲ್ಬನ ಸ್ಥಿತಿ ಹೋಗಿ ಒಬ್ಬ ನಮ್ಮ ಇಂದಿನ ನಮ್ಮ DC ಹಿಡ್ಕೊಂತ ಮೊದಲೊಬ್ಬರು DC ಇದ್ರು, ಆತ ಸೆಂತಿಲ್ಲ, ರವಿ BJP ಇದ್ದಾಗ ರವಿಕುಮಾರ್. ಅವನು ನನ್ಗೆ ಅವನು DC ಬದಲು ಅವನು ಇವನು ಯಾವುದು ಇಲ್ಲೇ ಒಂದು ಇನ್ನುಂಡತ ಗ್ರಾಮ ಸಹಾಯಕನಿಗೆ ಫಿಟ್ ಅವರು. ಅದರ ಸಮಸ್ಯೆಗಳು ಜಾಸ್ತಿ ಆಯ್ತು ಅವರ ಕಾಲದಲ್ಲಿ. ಮತ್ತೆ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳಾಗಿ ಸರಿಪಡಿಸುವಂತ ಪ್ರಯತ್ನಗಳಾಗಿ ಅವ್ರು ಏನು ಮಾಡಿಲ್ಲ. ಅವರು BJP ಸರ್ಕಾರವಿದ್ದವರು. ಸ್ಯಾಂಡ್ ಬಜಾರ್ ಎಲ್ಲವ ಈಗ ಸಿಂತಿಲಿದ್ದಾಗಲೂ ಪ್ರಯತ್ನಗಳಾಯ್ತು, ಇಬ್ರಾಹಿಂ ಇದ್ದಾಗಲೂ ಸಾಕಷ್ಟು ಪ್ರಯತ್ನಗಳಾಯ್ತು.
ಈ ರವಿ ಬಂದಾಗ ಸ್ವಲ್ಪ ಅದು ಹಿನ್ನಡೆ ಆಯಿತು. ಮತ್ತೆ ಸ್ವಲ್ಪ ಪ್ರಯತ್ನಗಳಾಗಿದೆ, ಇಲ್ಲ ಅಂತೆಲ್ಲ. ಆದರೆ ಇದನ್ನ ಸ್ವಲ್ಪ ಗಮನ ಹರಿಸಿ, ಈಗ ಇವರಿಗೆ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸರ್, ಈ ತೀರ್ಮಾನಗಳನ್ನು ಮಾಡಬೇಕಾದ ಆಗ ಅದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ನಾನು ಈ ಕೆಂಪು ಕಲ್ಲಿನ ವಿಚಾರ ಬಂದಾಗ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದ್ದು ಅವರ ಬೇಡಿಕೆ, ಅದನ್ನ ಒಂದು ಪರಿಹಾರ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ರಾಯಲ್ಟಿ ಕಡಿಮೆ ಮಾಡುದು ಕಾನೂನು ಈ ಒಪ್ಪಿಗೆ ವ್ಯಾಪ್ತಿಗಳಲ್ಲಿಲ್ಲ ಅಲ್ಲ, ಅದನ್ನು ಸರ್ಕಾರ ಬೇಗ ಮಾಡಬಹುದು. ಬೇಗ ಮಾಡಬೇಕು. ಈ ಕೇರಳದ ಅಲ್ಲ, ನಮ್ಮ ಕೇರಳ ಅಂದ್ರೆ ಕಾಸರಗೋಡು ಆ ಜಿಲ್ಲೆ, ನಮ್ಮ ಬಾರ್ಡರ್ ಅಲ್ಲಿ 32ಕ್ಕೆ ಅವ್ರಿಗೆ ಸಿಗುತ್ತೆ. ಅವರಲ್ಲಿ ನಮಗಿಂತ ಕಠಿಣವಾಗಿ ಅವರ ಕಾನೂನನ್ನು ಪರಿಣಾಮಕಾರಿಗೆ ಮಾಡ್ತಾರೆ. ಮರಳಲ್ಲಿ ಇಲ್ಲದೆ ಸಿಕ್ಲೇ ಇಲ್ಲ, CRZ ನಲ್ಲಿ ಕೂಡ ಮರಳಿಲ್ಲದ ಸಂಪೂರ್ಣ ನಿಲ್ಲಿಸಿದ್ರು, ಒಂದು ಸಂದರ್ಭ ಸಂಪೂರ್ಣ ನಿಲ್ಲಿಸಿದ್ರು. ಆದ್ರೂ ಈ ಕೆಂಪು ಕಲ್ಲಿನ ವಿಷಯ ಬಂದಾಗ ಅದಕ್ಕೂ ಕಾರ್ಮಿಕರು ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಅವರು, ನಾನು ಸಂಬಂಧಪಟ್ಟವ್ರು ಮಾತಾಡ್ತೇನೆ, ಇದನ್ನು ಸರಿಪಡಿಸಬೇಕು. ನಮಗೂ ಈ ರಾಯಲ್ಟಿ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ಅದರ ಸ್ವಲ್ಪ ಇಂದು ಈ ಕೆಂಪು ಕಲ್ಲಿನ ವ್ಯಾಪಾರಸ್ಥರು ಬಹಳ ಜನ ತೀರಾ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ಕೂಡ ಅವರಿಗೆ ತೊಂದರೆ ಆಗಿರ್ತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ಕಟ್ಟಡ ಮಾಡುವಂತ ಕೂಲಿ ಕಾರ್ಮಿಕರು ಅಲ್ಲಿ ಎಷ್ಟು ಒಂದೊಂದು ಕೆಂಪು ಕಲ್ಲಿನ ಇದರಲ್ಲಿ ಕೋರೆ. ನಾನು ಹೇಳಿದ್ದೇನೆ, ರೆಡ್ ಬಾಕ್ಸ್ ಸೈಟ್ ಅಂತ ಹೇಳಿ ಹೋಗ್ತದಲ್ಲ, ಅದಕ್ಕೆ ರಾಯಲ್ಟಿ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ. ಅದು ಕೆಂಪು ಕಲ್ಲು ಸಿಮೆಂಟ್ ಕಂಪನಿಗೆ ಹೋಗ್ತದಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ ಅಂತ ಹೇಳೋದು. ನಾನ್ CRZ ಇದೆ, ಅದಕ್ಕೆ ಸ್ವಲ್ಪ ನಾನ್ CRZ ಅಂತ ಇದೆ, ಅದಕ್ಕೆ ಬ್ಲಾಕ್ ಸಹ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಆಗಲಿಲ್ಲ, ಇನ್ನು ಅಧಿಕೃತವಾಗಿ ಪರ್ಮಿಟ್ ಆಗ್ಬೇಕು, ಪರ್ಮಿಟ್ ಆಗಲಿಲ್ಲ. ನಾನ್ CRZ ಇವತ್ತು ಈಗಲೂ ಇದೆ, ನಾವೇ ಮಾಡಿದ್ ನಾನ್ CRZ. ಅದಕ್ಕೆ ಪರ್ಮಿಟ್ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ರೆಡಿ ಇದೆ. ಏನೋ ಕಾರಣಾಂತರಗಳಿಂದ ಗಣಿ ಇಲಾಖೆಯವರು ಸ್ವಲ್ಪ ಈಗ ಇಲ್ಲಿ DD ಇಲ್ಲ ಸಮಸ್ಯೆ. ಈಗ ಸದ್ಯಕ್ಕೆ ಅದು ಸಮಸ್ಯೆ, ಸದ್ಯಕ್ಕೆ DD ಅವರು ಸಮಸ್ಯೆ ಆಗಿ ಹೋಗಿದ್ದಾರೆ. DD ಹೊಸಬರನ್ನ ಹಾಕ್ಲಿ, ಅದಕ್ಕೂ ನಾನು ಯಾರು ಸಂಬಂಧಪಟ್ಟವ್ರಲ್ಲ ಮಾತು, ನಾವು ನಮ್ಮ ಪ್ರಯತ್ನವನ್ನು ಮಾಡೋದು. ಒಂದು ಸಾಮಾನ್ಯ ಒಬ್ಬ ಸಾಮಾಜಿಕ ನೆಲೆಯಲ್ಲಿ, ನಾನು ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡುವಂಥದ್ದಲ್ಲ, ನಮ್ಮ ಒಂದು ಅಪೇಕ್ಷೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ಬಾರ್ದು, ಕಟ್ಟಡ ಕಾರ್ಮಿಕರ ಸಮಸ್ಯೆ ಆಗ್ಬಾರ್ದು, ಕಟ್ಟಡ ಕಟ್ಟುವವರಿಗೆ ಸಮಸ್ಯೆ ಆಗ್ಬಾರ್ದು, ಸಣ್ಣ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಬಾರ್ದು. ಇದು ನಮ್ಮ ಉದ್ದೇಶ. ನಾನು ಇವತ್ತು ಮಾತಾಡ್ತಕ್ಕಂಥದ್ದು ಉದ್ದೇಶ ಮುಖ್ಯವಾಗಿ ಅದು. ಅದರ ಬದಲು ಇವರು ಚುನಾಯಿತ ಜನಪ್ರತಿನಿಧಿಗಳು, ನೀವೊಂದು ಅರ್ಥ ಮಾಡ್ಕೊಂಡು, ಚುನಾಯಿತ ಜನಪ್ರತಿನಿಧಿಗಳು ಅವ್ರು ಏನ್ ಮಾಡ್ಬೇಕು, ಅವರ ಜವಾಬ್ದಾರಿನ ಅವ್ರು ನಿರ್ವಹಿಸ್ಬೇಕು. ಅವ್ರ ಜವಾಬ್ದಾರಿ ನಿರ್ವಹಿಸಲಿಲ್ಲ, ಅದ್ರ ಬದಲಾಗಿ ಅದು ಸರ್ಕಾರನೇ ಏನೋ ಒಂದು ತಿದ್ದುಪಡಿ ತಂದಿದೆ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಅದು ಸರಿಯಿಲ್ಲ. ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿದೆ ಅಲ್ವಾ. ಅಧಿಕಾರಿಗಳು ಕೂಡ ಅವರು ಕಾನೂನಾತ್ಮಕವಾಗಿ ಅವರು ಹೋಗ್ತಾರೆ. ಅದನ್ನ ಅವ್ರಿಗೆ ನಾವು ಒಂದು ಸೂತ್ರ ಮಾಡಿದ್ರೆ ಅವರು ಕೂಡ ಅದಕ್ಕೆ ಸಂಧಿಸ್ತಾರೆ. ಅಧಿಕಾರಿಗಳಿಗೂ ನಾವು ಒಂದು ಸೂತ್ರ ಕೊಡ್ಬೇಕಲ್ಲ, ಈ ರಾಯಲ್ಟಿ ಕಡಿಮೆ ಮಾಡೋದು ಅದೆಲ್ಲ ಮಾಡಿದ್ರೆ, ಅದರ ಬದಲು ಇವರು ಅದರಲ್ಲಿ ಚರ್ಚೆ ಮಾಡೋ ಬದಲು ಇವರು KDP ಸಭೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಕಡೆ ಅವರು ಅದನ್ನು ಬಿಟ್ಟು ಅವ್ರು ಮಾಡಿದ ಏನೋ ಯಾರ ವೈಯಕ್ತಿಕವಾಗಿ ಮಾತಾಡಿದ್ರೆ ಕೆಲವೆಲ್ಲ ಮಾಜಿಗಳು ಹಾಗೆ ನಮ್ಮ ಬಗ್ಗೆ ಅಲ್ಲ, ನನ್ನಲ್ಲೆಲ್ಲ ಬೇರೆ ಕಡೆ ಮಾತಾಡಿದ್ದಾರೆ. ಏನು ಪುಡಿ ಮುಖಂಡರು, ಈ ಪುಡಿ ಮುಖಂಡರು ಈ ಬರಲಿಗೆ ಏನು ಸಮಸ್ಯೆ ಇದೆ. ನಾನು ಯಾರೋ ಒಬ್ರು MLA ಮಾತಾಡಿದ್ದನ್ನು ನೋಡಿದ್ದೇನೆ, ಪುಡಾರಿಗಳು ಹಾಗೆ ಮಾಡಿದ್ರು. ಪುಡಿ ಪುಡಾರಿಗಳು ಈ ಒಂದು ಸಮಸ್ಯೆಗೆ ಅವರೆಲ್ಲಿಂದ ಕಾರಣ? ಸುಮ್ಮನೆ ಒಂದು ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಸರಿಯಲ್ಲ. ಸರಿಯಾಗಬೇಕು, ಇದು ಸರಿಯಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಧನ್ಯವಾದ. ಸ್ವಲ್ಪ ನಾನು ಮಾತಾಡುವ ಅಂತ ಇದ್ರೆ ತಪ್ಪು ನಮ್ಮ ಸಂದೇಶ ಹೋಗಬಾರ್ದು.
ನಾವು ಈ ಒಂದು ಸಣ್ಣ ಪುಟ್ಟ ಕಲ್ಲು ವ್ಯಾಪಾರ ಮಾಡುವವರಿಗೆ ಖಂಡಿತ ಅವರಿಗೆ ಅನಾನುಕೂಲತೆ ಆಗಬಾರ್ದು, ಜನರಿಗೂ ಕೂಡ ಅನಾನುಕೂಲತೆ ಆಗಬಾರ್ದು. ಅದು ಹೇಗೆ ಮಾಡಬೇಕು ಅದನ್ನ ಮಾಡಬೇಕು, ಅದ್ರಲ್ಲಿ ರಾಜಕಾರಣ ಬೇಡ ಅಂತೇಳಿ ನಾನು ಅವರ ಕಾಲದಲ್ಲೇ ಪರ್ಮಿಟೇ ಮಾಡಲಿಲ್ಲ. ಎಷ್ಟು ವರ್ಷ ಅಧಿಕಾರ ಇದ್ದಾಗ ನಾನ್ CRZ ಅಲ್ಲಿ ನೀವು ಈಗಲೂ ಈಗ ಸ್ವಲ್ಪ ಈಗ ಆಗ್ಬೇಕು ಅಂತ ಹೇಳುದು ಸರ್ಕಾರ ಈ ಮಾಡ್ಬೇಕು ಅದನ್ನು, ಅಥವಾ ರಾಯಲ್ಟಿ ಕಡಿಮೆ ಮಾಡುವುದನ್ನು ಅವ್ರು ಮಾಡ್ಬೋದಿತ್ತಲ್ಲ, ಅದು ಮಾಡಿದಾರ. MLA ನಾನು ಕೇಳುವಂಥದ್ದು ಪ್ರಶ್ನೆ ಇಷ್ಟೇ, ನಿಮ್ಮ 5 ವರ್ಷದಲ್ಲಿ ನೀವು ಪರ್ಮಿಟ್ ಕೊಡಬೇಕಾದ ಸಂದರ್ಭದಲ್ಲಿ ಪರ್ಮಿಟ್ ಕೊಟ್ಟಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಿ? ಹೋಗಿ ಮರಳು ಬ್ಲಾಕ್ ಆಗಿ ಎಷ್ಟು ಮಾಡಿದ್ದೀರಿ? ಇದು ರಾಯಲ್ಟಿ ಕಡಿಮೆ ಮಾಡುವ ನೀವು ಅದನ್ನು ಯಾಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ. ರಾಯಲ್ಟಿ ಕಡಿಮೆ ಆಗ್ಬೇಕು, ಅದರಲ್ಲಿ ನಾನು ಕೂಡ ಆ ವಾದಕ್ಕೆ ನನ್ನ ಸಹಮತ ಇದೆ. ಯಾಕೆಂತ ಹೇಳಿದ್ರೆ ನಾನು ಅದಕ್ಕೆ ನಾವು ಸಾಮಾನ್ಯ ವ್ಯಕ್ತಿಯಾಗಿ ನಾನು ಆಲೋಚನೆ ಮಾಡಿ, ಆದ್ರೆ ಇವರಿಗೆ ಮಾಡ್ಬೋದಿತ್ತಲ್ಲ ಅದನ್ನು. ಇವರು 5 ವರ್ಷ ಅಧಿಕಾರ ಮಾಡಿದ್ದಾರೆ, ಮೊನ್ನೆ ನಮ್ಗೆ ಬಂದಿರತಕ್ಕಂಥ ನಾವು ಸರ್ಕಾರದ ಗಮನಕ್ಕೆ ತಂದೆ ಅವರು ಸರಿ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ. ಓಕೆ, ಧನ್ಯವಾದ. ಒಂದು ತಪ್ಪು ಅಭಿಪ್ರಾಯ ಜನರಿಗೆ ಹೋಗಬಾರ್ದು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಏನು ಹೊಸ ಕಾನೂನೇನು ಬಂದಿಲ್ಲ, ನೀವು ಮೊಟ್ಟ ಮೊದಲಾಗಿ ನಾನು ಹೇಳೋದು ವ್ಯವಸ್ಥೆಯ ವಿಚಾರದಲ್ಲಿ ಇವತ್ತು ಸಮಸ್ಯೆ ಆಗಿದೆ ಅಂತ ಹೇಳೋದನ್ನ ನಾವು ಅವರ ಮಾತಿನಲ್ಲಿ ನಾವು ತಿಳ್ಕೊಳ್ಬೋದು. ನಾನು ಕೂಡ ಈ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವನಾಗಿ ಇದ್ದೆ. ಆವಾಗ ಮರಳು, ನಾನು ಮೊದಲು ಮರಳಿನ ವಿಷಯ ಮಾತಾಡ್ತೀನಿ. ಮರಳು ಜನರಿಗೆ ಸಿಗುವಂತ ಸಮಯದಲ್ಲಿ CRZ ವ್ಯಾಪ್ತಿಯಲ್ಲಿ ಮರಳು ತೆಗೆಯತಕ್ಕಂಥ ಅವಶ್ಯ CRZ ಅದರ ಅನುಮತಿಯನ್ನು ಪಡೆದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅದರ ಒಪ್ಪಿಗೆಯನ್ನು ಪಡೆದು CRZ ವ್ಯಾಪ್ತಿಯೊಳಗೆ ಮರಳು ತೆಗೆಯುವಂಥ ಕೆಲಸ ಇವತ್ತು ಜನಸಾಮಾನ್ಯರಿಗೆ, ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಥವಾ ಕಟ್ಟಡ ಮಾಡ್ತಕ್ಕಂಥ ತೊಂದರೆ ಆಗೋ ರೀತಿಯಲ್ಲಿ ನಾವು ಒಂದು CRZ ವ್ಯಾಪ್ತಿಯಲ್ಲಿ ಅದು ಕೂಡ ಯಾವ ರೀತಿಯಲ್ಲಿ ಪಾರದರ್ಶಕವಾಗಿ ಯಾರು ಹೆಚ್ಚು ಸಮಯಗಳಿಂದ ಈ ಒಂದು ಮರಳು ತೆಗೆಯುವಂತ ಸಂಪ್ರದಾಯ ಮರಳುಗಾರರಿದ್ದಾರೆ ಅವರಿಗೆ ಅವಕಾಶ ಕೊಡೋದು. ಸೀನಿಯರಿಟಿ, ಇಡೀ ಪಟ್ಟಿಯನ್ನು ನೀವು ಅವಲೋಕನ ಮಾಡಿದ್ರೆ ಸೀನಿಯರಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಗಿದೆ ಒಂದು ಸಂದರ್ಭದಲ್ಲಿ. ಮತ್ತೆ ಇದು ಕೇರಳದಲ್ಲಿ ಸಂಪೂರ್ಣ ನಿಂತು ಹೋದ ಮೇಲೂ ಕೂಡ ಅದು ಅವರು ಅಲ್ಲಿಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಆದರೆ ನಾವು ಇಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ CRZ ವ್ಯಾಪ್ತಿಯಲ್ಲಿ ಕೊಡಿಸಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೇರಳದ ನೇವಲ್ ವಿಂಗ್ಗೆ ಒಂದು ಪರ್ಮಿಟ್ ಅನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಮರಳು ಹೋದಂತು. ಅದು BJP ಸರ್ಕಾರ ಬಂದ ಕಾಲದಲ್ಲಿ, ಅದು ಯಾರು ಅದು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಇವತ್ತು ಅಂಥ ರೀತಿಯಲ್ಲಿ ಆಗಿತ್ತು. ಮತ್ತೆ ಸಂಪೂರ್ಣ ಮರಳು ತೆಗೆಯುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ CRZ ಮತ್ತು ಪರಿಸರ ಇಲಾಖೆಯ ಒಪ್ಪಿ ಕೊಡದೇ ಇರತಕ್ಕಂಥ ಕಾಲದಲ್ಲಿ ಇಲ್ಲಿ ಕೂಡ ನಿಂತು ಹೋಯಿತು. ನಾವು ಅದೇ ಸಂದರ್ಭದಲ್ಲಿ ಬಹುಶಃ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ನಾನ್ CRZ ಅಂತೇಳಿ ನಾವು CRZ ವ್ಯಾಪ್ತಿ ಹೊರಗಡೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮರಳು ತೆಗಿಲಿಕ್ಕೆ ಅನುಮತಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ, ನಾನು ಮಂತ್ರಿ ಆಗಿದ್ದಾಗ ನಾನ್ CRZ ಅನ್ನ ನಾವು ಅಲ್ಲಿ ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಒಂದು ನಾನ್ CRZ ನಲ್ಲಿ ಒಂದು ತಾಲೂಕಿನಲ್ಲಿ ಆ ತಾಲೂಕಿನ ವ್ಯಾಪ್ತಿ ಒಳಗಿದ್ದವರಿಗೆ ಅದರಲ್ಲಿ ಪಾರದರ್ಶಕವಾಗಿ ಟೆಂಡರ್ ಮೂಲಕ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಒಂದು ಅನುಮತಿ ಕೊಟ್ಟಿದ್ದ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ.
ಕೆಲವು ಜನರಿಗೆ ಪರ್ಮಿಟ್ ಸಿಕ್ಕಿದೆ ನಮ್ಮ ಆ ಕಾಲ. ಮತ್ತೆ ನಮ್ಮ ಸರ್ಕಾರ ಅದು ಅಂತಿಮ ವರ್ಷ, ಅದು ನಾವು ತೀರ್ಮಾನ ತೆಗೆದುಕೊಂಡಾಗ ಅಂತಿಮ ವರ್ಷ ನಾನ್ CRZಗೆ ಅನುಮತಿ ಕೊಟ್ಟು ಮರಳು ತೆಗೆಯಂತ ಆಯಿತು. ಆ ನಂತರ ಬಂದಿರತಕ್ಕಂಥ BJP ಸರ್ಕಾರ ಪರ್ಮಿಟ್ ಕೊಡ್ಲಿಕ್ಕೆ ಆಸಕ್ತಿಯೇ ವಹಿಸಲಿಲ್ಲ, ನನ್ನ ಆಸಕ್ತಿಯೇ ವಹಿಸಿಲ್ಲ ಯಾರಿಗೂ. ಬಹಳ ಒಟ್ಟಾರೆಯಾಗಿ ಬಹಳ ಎಲ್ಲ ಪರ್ಮಿಟ್ ಕೊಡ್ಲಿಕ್ಕೆ ಆಗದೆ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಒಂದು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಯ್ತು. ಪರ್ಮಿಟ್ ಮಾಡಿ ತೆಗೆಯುವುದಕ್ಕೆ ಅಂತ ಪರ್ಮಿಟ್ ಇಲ್ಲದೆ ಮಾಡುವಂಥದ್ದನ್ನು ಅದಕ್ಕೆ 5 ವರ್ಷ ಕೂಡ ಅದಕ್ಕೆ ಅವರು ಅದಕ್ಕೆ ಸಹಕರಿಸಿದ್ದಾರೆ. ಇವತ್ತು ಆ ಥರದ್ದಾಗಿ ಅಕ್ರಮ ಮರಳುಗಾರಿಕೆ ಮತ್ತು ಬಹಳ ದೊಡ್ಡ ಪ್ರಮಾಣದ ಕಾಲದಲ್ಲಿ ಆಗಿತ್ತು ಅನ್ನೋದನ್ನು ನನ್ನ ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತು BJPಯವರು ಚುನಾಯಿತ ಜನಪ್ರತಿನಿಧಿಗಳಾಗಿದ್ದುಕೊಂಡು ಇದಕ್ಕೆ KDP ಮೀಟಿಂಗ್ ಇರ್ತದೆ, ಅಥವಾ ಅವರು ಸರ್ಕಾರದಲ್ಲಿ ಒಂದು ವಿಧಾನಸಭೆ ಇರ್ತದೆ, ಅಥವಾ ಅವರು ಅಧಿಕಾರ ಮಟ್ಟದಲ್ಲಿ ಮತ್ತು ಮಂತ್ರಿಗಳ ಮಟ್ಟದಲ್ಲಿ ಇದನ್ನ ಮಾಡಿ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ಮಾಡುವಂಥದ್ದು. ಅಂದ್ರೆ ಜನರಿಗೆ ಮರಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡತಕ್ಕಂಥದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಕೂಲಿ ಕಾರ್ಮಿಕರು ಇನ್ನಿಬ್ಬರು ಅವರಿಗೆ ಸಮಸ್ಯೆ ಆಗದೇ ಇರತಕ್ಕಂಥದ್ದು ಮಾಡಬೇಕು. ಆದ್ರೆ ಇವತ್ತು ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿ ಇಲ್ಲ ಸಲ್ಲದ ವಿಚಾರಗಳು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಟೀಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪರೋಕ್ಷವಾಗಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಅವರು ಏನು ಅವರ ಅಭಿಪ್ರಾಯ ಎನ್ನುವುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಅವರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳೋದನ್ನು ಅವರು ಹೇಳಬೇಕಾಗಿದೆ. ಅದರ ಜೊತೆಯಲ್ಲಿ ಕೆಂಪು ಕಲ್ಲು ನಿಜವಾಗ್ಲೂ ಅದು ಸಮಸ್ಯೆ. ಯಾಕೆಂತಂದ್ರೆ ಇದನ್ನು ಸರಿಪಡಿಸಲಿಕ್ಕೆ ಇವರು ಶಾಸಕರು ಅದಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಇದು ಹೊಸತೇನು ಆದೇಶ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಏನು ಕಾನೂನುಬದ್ಧವಾಗಿ ಮಾಡತಕ್ಕ ಸಂದರ್ಭದಲ್ಲಿ ಕೆಲವು ಇದರಲ್ಲಿ ಜನರಿಗೆ ಮಾಡ್ತಕ್ಕಂಥದ್ದು ಇದು ಆದಾಗ ಸ್ವಲ್ಪ ಜನರಿಗೆ ತೊಂದರೆ ಆಗಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡ್ರು. ಕೂಲಿ ಕಾರ್ಮಿಕರು ಕೂಡ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ಕೂಲಿ ಕಾರ್ಮಿಕರು ತೊಂದರೆ ಆಗದೆ ನೋಡಿಕೊಳ್ಳುವಂಥದ್ದು ಕೂಡ ಅದು ಸರಿಯಾದಂಥ ವಿಚಾರ. ಆದರೆ ಇದರಲ್ಲಿ ಕೂಡ ಇವತ್ತು ಅದರಲ್ಲಿ ಕೂಡ ಕೆಂಪು ಕಲ್ಲು ಅದು ಕೂಡ ಪರ್ಮಿಟ್ ಆಗ್ತಾ ಇಲ್ಲ. ಬಹುಶಃ ಎಷ್ಟೋ ಜನ ಅರ್ಜಿ ಹಾಕಿ ಪರ್ಮಿಟ್ ಆಗ್ತಾ ಇಲ್ಲ. 5 ವರ್ಷದಲ್ಲಿ ಅದರಲ್ಲಿ ಕೂಡ ಪರ್ಮಿಟ್ ಮಾಡಲಿಲ್ಲ. ಹಾಗೆ ಇತ್ತು. ಅವರಲ್ಲೂ ಕಾರಣ ಇದೆ, ರಾಯಲ್ಟಿ ಸ್ವಲ್ಪ ಜಾಸ್ತಿ ಇದೆ. ಕೇರಳದಲ್ಲಿ ಇರುವ ರಾಯಲ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ರಾಯಲ್ಟಿಗೂ ವ್ಯತ್ಯಾಸ ಇದೆ. ಅಲ್ಲಿ ರಾಯಲ್ಟಿ ಅಂದ್ರೆ ರಾಜಸ್ವ ಸಂಗ್ರಹದಲ್ಲಿ ಅವರು 32 ರೂಪಾಯಿ ಆದ್ರೆ ನಮ್ಮಲ್ಲಿ 280 ಹತ್ರ ಇದೆ. ಅದು ಅವರು ವಿಚಾರ ಸರಿಯಾಗಿರ್ತಕ್ಕಂಥದ್ದು. ಅದನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರಲ್ಲಿ ಮಾತಾಡಿದ್ದೇವೆ, ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಕೂಡ ಮಾತಾಡಿದ್ದೇನೆ. ನಾನು ಒಬ್ಬ ಮಾಜಿ ಉಸ್ತುವಾರಿ ಮಂತ್ರಿಯಾದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರುವುದರಿಂದಾಗಿ ಇಂಥ ನಾನ್ CRZ ಮಾಡುವಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ನಾನ್ CR ಮಾಡಬೇಕಾದ್ರೆ ಒಂದು 50-60 ಮೀಟಿಂಗ್ ನಾನು ಬೆಂಗಳೂರು ಕಾನೂನು ಸಚಿವರ ಕಚೇರಿಯಲ್ಲಿ ನಾನು ಮಾಡಿದ್ದೇನೆ. ಇದು ಇಲ್ಲಿಯ ಮರಳುಗಾರಿಕೆ ಕಸು ಮಾಡತಕ್ಕಂಥವ್ರು ಇಲ್ಲಿ ಗೊತ್ತಿದೆ. ಎಲ್ಲ ಕಸು ಮಾಡತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ಜಿಲ್ಲೆಯಲ್ಲಿ. ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಕೂಡ ಬಹುಶಃ ಎಲ್ಲರೂ ಕೂಡ ಪರ್ಮಿಟ್ ಅನ್ನ ತಗೊಳ್ಳುದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ರಾಯಲ್ಟಿ ಕಡಿಮೆ ಮಾಡ್ಬೇಕು ಕೆಂಪು ಕಲ್ಲಲ್ಲಿ ಅಂತ ಹೇಳುವಂತ ನಾವು ಅಭಿಪ್ರಾಯ. ಮರಳಿನ ವಿಚಾರ ಬಹುಶಃ ಅನೇಕ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ, ಎಂತ ಕಡೆಯಲ್ಲಿ ಮರಳು ತೆಗಿಬೇಕು ಅಂತ. ಆ ಬ್ಲಾಕ್ ಅನ್ನು ಮಾಡಿದ್ರು ಕೂಡ ಅದನ್ನ ಕಾನೂನಾತ್ಮಕವಾಗಿ ಪರ್ಮಿಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು
ಈ ಸಂದರ್ಭ ಹೇಳುವಂಥದ್ದು. ಇವತ್ತು ಈ ಮರಳಿನ ಸಮಸ್ಯೆ ಇರ್ಬೋದು, ಕೆಂಪು ಕಲ್ಲಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಸರ್ಕಾರದ ನೀತಿ ಕಾರಣ ಅಲ್ಲ. ಇವತ್ತು ಇಲ್ಲಿ ಅದನ್ನ ನಾವು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿಯುತವಾಗಿ ಅದಕ್ಕೆ ಕಾರ್ಯನಿರ್ವಹಿಸಿದ್ರೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ. ಅದ್ರ ಬದಲು ಇವತ್ತು ಯಾರೋ ಸರ್ಕಾರದ ಮೇಲೆ ಇನ್ನೊಂದು ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಜನರಿಗೆ ಮರಳು ಸಿಗಬೇಕು, ಕೆಂಪು ಕಲ್ಲಿನ ಸುಲಭ ದರದಲ್ಲಿ ಸಿಗಬೇಕು ಮತ್ತು ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಅದಕ್ಕೆ ಪ್ರಯತ್ನಿಸಬೇಕು. ಅದ್ರ ಬದಲು ರಾಜಕಾರಣ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಅವರಿಗೆ ಅವಕಾಶ ಇದೆ, ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಅವಕಾಶ ಇದೆ. ಅವರಿಗೆ KD ಮೀಟಿಂಗ್ ಅಲ್ಲಿ ಮಾತಾಡ್ಬೋದು, ಅಸೆಂಬ್ಲಿಯಲ್ಲಿ ಮಾತಾಡ್ಬೋದು, ಅಥವಾ ಮೀಟಿಂಗ್ ಮಾಡಿಸ್ಕೊಂಡು ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅದನ್ನು ಮಾಡುವ ಬದಲು ನನಗೆ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ ಅಂತ ಅವರು ನೋವು ಪಡ್ಕೊಳ್ಳುವುದು ತಪ್ಪಲ್ಲ. ಅದರ ಸಣ್ಣ ಪುಟ್ಟ ವ್ಯಾಪಾರ, ಕೆಂಪು ಕಲ್ಲು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅವರು ಹೇಳ್ತಕ್ಕಂಥ ತಪ್ಪಲ್ಲ. ಆದರೆ ಶಾಸಕರು ಇದರ ರಾಜ್ಯಕ್ಕೆ ಲಾಭವನ್ನು ಪಡೆಯತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರವನ್ನು ಹೊಣೆಗಾರನಾಗಿ ಮಾಡತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥದ್ದನ್ನ ಇವರೆಲ್ಲ ಅರ್ಥ ಮಾಡಿಕೊಂಡು ಕಾರ್ಯಾಚರಿಸಬೇಕು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದು ನಾನು ಬಹುಶಃ 2 ಸಬ್ಜೆಕ್ಟ್ ಇದೆ ಒಂದರಲ್ಲಿ. ಕೆಂಪು ಕಲ್ಲು ಅದಕ್ಕೆ ರಾಯಲ್ಟಿ ಕಡಿಮೆ ಮಾಡಿ ಬೇಕು ಅಂತ ಅವರ ಬೇಡಿಕೆ ಇದೆ. ಅದು ಸರ್ಕಾರ ಪರಿಶೀಲಿಸಿ ಯಾವ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ಅದು ಕೂಡ ಸಂಬಂಧಪಟ್ಟವರಲ್ಲಿ ಮಾತಾಡಿದ್ದೇನೆ. ಯಾವ ರೀತಿ ಮಾಡೋದು ಸುಲಭದಲ್ಲಿ, ಜನರಿಗೆ ಸುಲಭದಲ್ಲಿ ಸಿಗಬೇಕು. ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಅವತ್ತು ಕಟ್ಟಡ ಕಟ್ಟುವವರಿಗೆ ತೊಂದರೆ ಆಗಬಾರ್ದು. ಮತ್ತೆ ಆದ್ದರಿಂದ ಅದಕ್ಕೆ ದರ ಕಡಿಮೆ ಆಗುವ ರೀತಿಯಲ್ಲಿ ಅದು ಸಿಗ್ಬೇಕು. ಅದರ ಬಗ್ಗೆ ಒಂದು ಬಯೋಮೀಡಿಯಾವನ್ನು ಮಾಡಬೇಕಾದ್ದು ಅಗತ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎನಿ ಕ್ವಶನ್ ಪ್ರಮಾಣಾಂತರ ಬನ ಇಲ್ಲ, ಆದ್ರೆ ಬನ ಅದರಲ್ಲಿ ನಮ್ದು ಹೇಗೆ, ಅದಕ್ಕೆ ಕಾರಣ ಹೇಗೆ ಅಂತ ಅವ್ರು ಹೇಳ್ಬೇಕಲ್ಲ. ಸುಮ್ಮನೆ ಅದಕ್ಕೆ ನಾನು ಈಗ ಮಾತಾಡ್ತಿದ್ದೇನೆ. ನಾವು ಬಾಯಿ ಬಿಡ್ಬೇಕಾದ ಒಂದು ಸಂದರ್ಭ ಇದೆ. ಈ ಒಂದು ಮರಳು ಸಮಸ್ಯೆ ಮತ್ತು ಕೆಂಪು ಕಲ್ಲಿನ ಸಮಸ್ಯೆಗೆ ನಮ್ಮ ಸರ್ಕಾರ ಇದ್ದಾಗ, ಒಬ್ಬ ಉಸ್ತುವಾರಿ ಸಚಿವರಿದ್ದಾಗ ನಾನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿ ಸರ್ಕಾರ ಬಂದಾಗ ಅವರು ಉದಾಸೀನ ಮಾಡಿದ್ದರಿಂದಾಗಿ ಈ ಸಮಸ್ಯೆಗೆ ಕಾರಣ ಆಗಿದೆ ಅಂತ ನನ್ನ ಅವರ ಮೇಲೆ ಆರೋಪ. ಈ ಸಮಸ್ಯೆ 5 ವರ್ಷ ಅವರ ಅಧಿಕಾರ ನಾವು CRZ ನಾನೇ ತಂದ ನಾನು ಅದಕ್ಕೆ ಪ್ರಮುಖ ಪಾತ್ರಧಾರಿ. ನಾನು CRZ ನಲ್ಲಿ ಮರಳು ಸಿಗುತ್ತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಜನರಿಗೆ ಮರಳು ಸಿಗಬೇಕು, ಅದಕ್ಕಾಗಿ CRZ ಅಂದ್ರೆ CRZ ವ್ಯಾಪ್ತಿ ಹೊರಗಡೆ ಅದಕ್ಕೆ ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಜನರಿಗೆ ಸಿಗುವಂತದ್ದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇವರು 5 ವರ್ಷ ಒಂದು ಪರವಾನಗಿ ಕೊಡ್ಲಿಕ್ಕೆ ಪರ್ಮಿಟ್ ಕೊಡದೆ ಇರ್ತಕ್ಕಂಥದ್ದಕ್ಕೆ ಇದು ಕಾರಣ, ಸಮಸ್ಯೆಗೆ ಕಾರಣ. 5 ವರ್ಷ ಅವರ ಅಧಿಕಾರ ಇದ್ದಾಗ ಅವ್ರು ಯಾವುದೇ ಅದಕ್ಕೆ ಪ್ರಯತ್ನವನ್ನು ಮಾಡಿದರು. ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ. ಯಾವುದು ಈಗ ನಾನು ಮಾಜಿ ಮಂತ್ರಿಯಾಗಿ ನಾನು ಮಾತಾಡ್ತೇನೆ. ನಾನು ಈಗ ಸಮಸ್ಯೆ ಮೊನ್ನೆಯಿಂದ ಇದು ಸ್ವಲ್ಪ ದೃಷ್ಟಿಗೆ ಬಂತು. ಯಾಕಂದ್ರೆ ಇವರಿಗೆ ಕೆಲವು ಏನಾಗಿದೆ, ಹಿಂದಿನ ಸರ್ಕಾರದ ಅದು ಅದೇ ಮುಂದುವರಿಯಿತು. ಏನಾಗಿದೆ ಅಂದ್ರೆ ಅವ್ರು ಏನ್ ಬಿಟ್ಬಿಟ್ಟಿದ್ದಾರೆ. ನಾನು ನೋಡಿ, ನಮ್ಮ ಬಂಟ್ವಾಳದಲ್ಲಿ ಕೂಡ ಇವತ್ತು ಈ ಒಂದು ಸಮಸ್ಯೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ಕಡಿಮೆ ಆಗಿತ್ತು, ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದನ್ನ
ಬ್ಲಾಕ್ ಮಾಡಿದ್ದಾರೆ ಸುಮಾರು. ಅದನ್ನ ಟೆಂಡರ್, ನಾನು ಕೂಡ ಅದಕ್ಕೆ ಒತ್ತಡ ಹಾಕಿದ್ದೇನೆ, ನೀವು ಟೆಂಡರ್ ಬೇಗ ಮಾಡಬೇಕು ನಾವು ಹೇಳ್ತಲೇ ಇದ್ದೇವೆ. ಬಹುಶಃ ಅದು ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬ್ಲಾಕ್ ಅಂದ್ರೆ ಒಂದು ಬ್ಲಾಕ್ ಮಾಡೋದು, ಇಂಥ ಜಾಗದಲ್ಲಿ ಮರಳು ತೆಗೆಯಲಿಕ್ಕೆ ಒಂದು ಆಸ್ಪದ ಅಂತ. ಅದನ್ನ ಅರ್ಜಿ ಹಾಕಿದ್ದಾರೆ, ರಿಸರ್ವೇಶನ್ ಇದೆ ಅದಕ್ಕೆ. ಅರ್ಜಿ ಹಾಕಿದ ಮೇಲೆ ಅದಕ್ಕೆ ಅವ್ರಿಗೆ ಪರ್ಮಿಟ್ ಕೊಡೋದು ಮತ್ತು ಯಾರು ಅದಕ್ಕೆ ಹೆಚ್ಚು ಕೂಗ್ತಾರೆ ಅವ್ರಿಗೆ ಕೊಡುವಂಥದ್ದು ಇದು ಕ್ರಮ. ಅದು ಮಾಡ್ತಾ ಇಲ್ಲ. ಮಾಡ್ತಿರಿಂದಾಗಿ ಇದು ಅಕ್ರಮ ಮರಳುಗಾರಿಕೆ ಆಗುತ್ತೆ. ಕೆಂಪು ಕಲ್ಲು ಅಷ್ಟೇ. ಕೆಂಪು ಕಲ್ಲಿನ ಸಮಸ್ಯೆ ಏನಂತಂದ್ರೆ ಅವರು ರಾಯಲ್ಟಿ ಇವತ್ತು ಕೇರಳದಲ್ಲಿ 32 ರೂಪಾಯಿ, ಇಲ್ಲಿ 180 ರೂಪಾಯಿ. ಅದಕ್ಕೆ ಏನಾಗುತ್ತೆ, ಅದು ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಾಭಾವಿಕವಾಗಿ ಇವರಿಗೆ ಒಂದು ಮನಸ್ಸಿಗೆ ನಾವು ಅಷ್ಟಲ್ಲಿ ಅವ್ರಿಗೆ ಅಲ್ಲಿ ಸಿಗುತ್ತೆ, ಇಲ್ಲಿ ನಮ್ಗೆ ಇಷ್ಟು ಕಟ್ಟಬೇಕಲ್ಲ ಅಂತ ಖಂಡಿತವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ನಾನು ಸಹ ಸಂಬಂಧಪಟ್ಟಲ್ಲಿ ಹೇಳಿದ್ದೇನೆ. ಮೀಟಿಂಗ್ ಮಾಡಲಿಕ್ಕೆ ನಾನು ಅಧಿಕಾರಿ ಜೊತೆ ಮಾತಾಡಿದ್ದೇನೆ. ನನ್ನ ಹತ್ರ ಬಂದಿದ್ದಾರೆ ಸುಮಾರು ಜನ, ನನಗೆ ಇವತ್ತು ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ, ಮೊನ್ನೆ ಬಂದಿದ್ದಾರೆ. ಈ ಕೆಂಪು ಕಲ್ಲಿನ ಎಲ್ಲ ಕಾರ್ಮಿಕರ ಸಹಿತವಾಗಿ ಎಲ್ಲರೂ ಕೂಡ ನನ್ನ ಹತ್ರ ಬಂದು, ನಾನು ಉಸ್ತುವಾರಿ ಮಂತ್ರಿಗೆ ಮಾತಾಡಿದ್ದೇನೆ, ಶಮನಿ ಶುಕ್ಲನಿಗೆ ಮಾತಾಡಿದ್ದೇನೆ, ಎಲ್ರಿಗೂ ನಾನು ಫೋನ್ ಮಾಡುವಾಗ ಅದಕ್ಕೆ ಅವರು ಅದನ್ನ ಸಹಾನುಭೂತಿಯನ್ನು ಪರಿಶೀಲನೆ ಮಾಡುವಂತ ಹಂತದಲ್ಲಿದೆ. ಅದೇ ಇದು ಮಧ್ಯೆ ಬಹುಶಃ ಇಲ್ಲಿ ಇದನ್ನ ಏನು ಇದಿದೆ ಅಕ್ರಮ ಆಗಬಾರ್ದು ಕಾನೂನು ಕ್ರಮ ಕೈಗೊಂಡಾಗ ಕೆಲವು ಜನಕ್ಕೆ ಸ್ವಾಭಾವಿಕವಾಗಿ ಅದಕ್ಕೆ ಸಮಸ್ಯೆ ಬಂದಿದೆ. ತಪ್ಪು ಸರ್ಕಾರ ತಪ್ಪಿಲ್ಲ ಅದರಲ್ಲಿ, ಯಾವ ರೀತಿ ಸರ್ಕಾರ ಯಾವ ತಪ್ಪು ಹೇಳಿರುತ್ತೆ. ಸರ್ಕಾರವನ್ನ ಈಗ ದೂಷಣೆ ಮಾಡುದ ಸರ್ಕಾರ ಯಾವ ತಪ್ಪಿದೆ? ಅವ್ರು ಹೇಳೋದು ಬಿಜೆಪಿ ಸರ್ಕಾರದಲ್ಲಿ 92 ರೂಪಾಯಿ ರಾಯಲ್ಟಿ ಇತ್ತು, ಕಾಂಗ್ರೆಸ್ನವ್ರು ಬಂದು ಜಾಸ್ತಿ ಮಾಡಿದ್ದಾರೆ. ಆಗಿಲ್ಲ. ಈಗ ಉದಾಹರಣೆಗೆ 92 ಅಷ್ಟು 32 ರೂಪಾಯಿ ಇತ್ತು. ಹೇಗೆ ಅದು ನನಗೆ ಅದರ ಸರಿಯಾದ ಇದಿಲ್ಲ. ಆದ್ರೂ ಕೂಡ ಇದು ಹಿಂದೆ ಒಂದು ರಾಯಲ್ಟಿ ಜಾಸ್ತಿ ಇತ್ತು, ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ಕ್ರಮ ಮಾಡುವ. ಈಗ 45 ದಿವಸಗಳು ಕಳೆಯಿತು ಕೆಂಪು ಕಲ್ಲು ಇಲ್ಲದೆ. ಕೂಲಿ ಕಾರ್ಮಿಕರಾಗಿರ್ಬೋದು, ಅವರನ್ನು ನಂಬಿಕೊಂಡ ಕುಟುಂಬ ಆಗಿರ್ಬೋದು, ಈ ತರ ತುಂಬಾ ಸಮಸ್ಯೆಗಳು ಎದುರಿಸಿದ್ದಾರೆ ಅಂತ ಈ ಯೂನಿಯನ್ಗಳು ಹೇಳ್ತಾ ಇದ್ದಾರೆ. ಒಂದೇ ಯೂನಿಯನ್ ಅವ್ರು ಹೇಳಿ, ಯೂನಿಯನ್ ಅವ್ರು ಕರೆಕ್ಟ್ ಹೇಳುದು, ಕಾರ್ಮಿಕರು ಹೇಳೋದು ಕರೆಕ್ಟ್. ಮತ್ತೆ ಸಣ್ಣ ವ್ಯಾಪಾರಸ್ಥರು, ಕೆಂಪು ಕಲ್ಲಿನವ್ರದೆಲ್ಲ ದೊಡ್ಡ ಶ್ರೀಮಂತರಲ್ಲ, ಸಣ್ಣ ಪುಟ್ಟ ಮಾಡುವಂತ ಅವ್ರು ಹೇಳೋದಕ್ಕೆ ಅವ್ರು ಹೇಳೋದು ಸರಿ, ಸುಲಭ ಆಗ್ಬೇಕಾದಷ್ಟು ಬೇಗ. ಆದ್ರೆ ಈ ಬಿಜೆಪಿ ಇವರಿದ್ದಾರಲ್ಲ, ಚುನಾಯಿತ ಜನಪ್ರತಿನಿಧಿಗಳು, ಅವ್ರು ಮತ್ತೆ ಯಾಕೆ ನಾವು ಆರಿಸಿ ಕಳಿಸಿದ್ದವ್ರನ್ನು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ? ಸರ್ಕಾರ ಪರಿಹಾರ ಮಾಡದಿರು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರಿಗೆ ಮಾತಾಡಿಕೊಂಡು ಇದನ್ನು ಸರಿ ಮಾಡುವಂಥದ್ದು ಅವರ ಜವಾಬ್ದಾರಿ. ಅವ್ರು ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತೇಳಿ ಈ ಕೂಲಿ ಕಾರ್ಮಿಕರು ಕೇಳ್ತಕ್ಕಂಥ ನಾನು ಅದನ್ನ ವಿರೋಧ ಇಲ್ಲ ನನಗೆ. ಅವ್ರು ಕೇಳೋದು ಸ್ವಾಭಾವಿಕ. ಸಣ್ಣ ವ್ಯಾಪಾರ ಮಾಡೋ, ಕೆಂಪು ಕಲ್ಲ ಸಣ್ಣ ವ್ಯಾಪಾರ ಮಾಡೋ ಅವ್ರು ಕೇಳೋದು ಸರಿ, ಅದು ತಪ್ಪಲ್ಲ. ನಮ್ಗೆ ಅಂದ್ರೆ ಯಾಕೆ ರಾಯಲ್ಟಿ ಜಾಸ್ತಿ ಇದೆ, ನಮ್ಗೆ ರಾಯಲ್ಟಿ ಕಡಿಮೆ ಮಾಡ್ಬೇಕು ಅಂತ ಅವ್ರು ಕೇಳ್ತಾರೆ. ಈಗ ಉಸ್ತುವಾರಿ ಮತ್ತು ಸ್ಪೀಕರ್ ಇದ್ದು ಇದನ್ನು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ ನಾನು ಸ್ಪೀಕರ್ ಅಲ್ಲಿ ಅವರು ಇದ್ದಾರೆ ಅಲ್ಲ, ಈಗ ಅದ್ರ ಬಗ್ಗೆ ನಾನು ಹೇಳುವಂತ ಆದ್ರೆ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಬಂದಿದೆ. ಈಗ ಅದನ್ನ ಸಂಬಂಧಪಟ್ಟವರು ಅದು ಪರಿಶೀಲನೆ ಮಾಡ್ತಾರೆ. ಅದು ರಾಯಲ್ಟಿ ಕಡಿಮೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗ್ಬಹುದು ನನ್ನೊಂದು ಅಭಿಪ್ರಾಯ. ಅದಕ್ಕೆ ಅಧಿಕಾರಿಗಳು ಅವರವರ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲವು ಅವರು ಮಾಡ್ತಾರೆ. ಅದಕ್ಕೆ ನಾವು ಮಾತಾಡ್ಲಿಕ್ಕೂ ಆಗುದಿಲ್ಲ ಕೆಲವು ಸಾರಿ. ಅದನ್ನು ಯಾಕೆ ಸರಿಪಡಿಸುವಂತದ್ ಬಗ್ಗೆ ಇವರು ಅದಕ್ಕೆ ಚುನಾಯಿತ ಜನಪ್ರತಿನಿಧಿ ಅಲ್ಲಿ ಅಧಿಕಾರಿ ಮಟ್ಟ ಹೋಗುವಾಗ ಚುನಾಯಿತ ಜನಪ್ರತಿನಿಧಿ ಜವಾಬ್ದಾರಿ ವಹಿಸ್ಬೇಕಾಗಿ ಕೇಳಿ ಮೀಟಿಂಗ್ ಆಗ್ತಾ ಇಲ್ವಾ, ಅದರಲ್ಲಿ ಎಷ್ಟು ಮಾತಾಡ್ತಾರೆ ಇವರು, ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಎಷ್ಟು ಮಾತಾಡಿದ್ದಾರೆ, ಇದು ಮುಖ್ಯ ಬೇಕಾಗಿರ್ತದೆ. ಇದು ಪತ್ರಿಕೆಯಲ್ಲಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥದ್ದಲ್ಲ. ಒಂದು ಚುನಾಯಿತ ಜನಪ್ರತಿನಿಧಿ ಬೀದಿಯಲ್ಲಿ ನಿಂತು ಇದನ್ನ ಮಾತಾಡ್ತಕ್ಕ ಸರಿಯಲ್ಲ ಅನ್ನೋದು, ಇದು ಸರಿ ಮಾಡ್ಬೇಕು ಅನ್ನೋಂಥ ಬಗ್ಗೆ ನನ್ನದು ಅಂದ್ರೆ ಸ್ವಲ್ಪ ಈ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಯಾರೊಬ್ಬರು ಕೇಳಿದಾರೆ. ಚರ್ಚೆ ಇದು ಸುದೀರ್ಘವಾಗಿ ಸರಿಯಾದ ಚರ್ಚೆ ಆಗಿಲ್ಲ, ಅದಕ್ಕೆ ತೀರ್ಮಾನ ಆಗಿಲ್ಲ. ಚರ್ಚೆ ಅಂದ್ರೆ ಕಾಟ ಚರ್ಚೆ ಅಲ್ಲ, ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ. ಒಂದು ವಾರದಲ್ಲಿ ಎಲ್ಲ ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟವರಿಗೆ ಮತ್ತೆ ಅಲ್ಲ, ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಒಂದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರೂ ಕೂಡ ಮಾಜಿಗಳು ಅವರು ಇವರೆಲ್ಲ ಹೋಗಿದ್ದಾರೆ. ಬೆಂಗಳೂರಿನ ದೊಡ್ಡ ಮೀಟಿಂಗ್ ಆಗಿದೆ. ನಂತರ ನಾನು ಕೂಡ ಅದರ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ದೇನೆ. ನೀವು ಅದನ್ನ ಅವರು ಸರಿಪಡಿಸ್ತೇನೆ ಅಂತ ಹೇಳಿದ್ದಾರೆ.
ನಾನು ಮುಖ್ಯಮಂತ್ರಿಗೂ ಒಂದು ಮನವಿ ಕೊಟ್ಟಿದ್ದೇನೆ, ಸಂಬಂಧಪಟ್ಟವರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು ಮೀಟಿಂಗ್ ಮಾಡಿದ್ರೆ ಸರಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಆದಷ್ಟು ಬೇಗ ಆಗ್ಬೇಕು. ಇವತ್ತು ಪಾಪ ಅವ್ರದ್ದು ಕಷ್ಟ ಇದೆ. ಮುಖ್ಯಮಂತ್ರಿ ಬಿಸಿ ಅಲ್ಲಿದ್ದಾರೆ. ನಾನು ಏನಿಲ್ಲ ಇದು ಅಲ್ಲ, ಅವರು ಒಂದು ಹೇಳ್ಬೇಕು ಅಂತ ಹೇಳಿದ, ಅವ್ರಿಗೆ ಬಿಸಿ ಇಲ್ಲ. ಯಾಕೆ ಬಿಸಿ? ರುಟೀನ್ ಕೆಲಸ ಆಗ್ತಾ ಇರ್ತದೆ, ಅದಕ್ಕೆ ಏನು ಸಂಬಂಧ, ಅದಕ್ಕೆ ಸಮಸ್ಯೆ ಯಾವುದಿಲ್ಲ. ಸಿಎಂ ಚೇಂಜ್ ಆಗ್ತಾರೆ, ಕೆಲವು ಸಚಿವರು ಚೇಂಜ್ ಆಗ್ತಾರೆ ಅಂತೆಲ್ಲ ಇದೆ. ನಿಮ್ಗೆ ಅದು ನಿಮ್ಗೆ ಯಾಕೆ? ಅದು ಯಾವುದಿಲ್ಲ, ಬಿಸಿ ಯಾವ್ದು? ಅದು ಆ ವಿಷಯ ಬೇರೆ, ಆ ವಿಷಯ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ನಾವು ನಮ್ಗೇನು, ನೀವು ಕೂಡ ಪತ್ರಿಕಾ ಮಾಧ್ಯಮ, ನಮಗೆ ಸುಲಭದಲ್ಲಿ ಜನರಿಗೆ ಕೆಂಪು ಕಲ್ಲು ಸಿಗ್ಬೇಕು. ಆವಾಗ ಅದಕ್ಕೆ ಅನುಕೂಲವಾಗುವಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಅದಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಜವಾಬ್ದಾರಿತವಾಗಿ ಅದರ ಬಗ್ಗೆ ಕೆಲಸ ಮಾಡಬೇಕು. ಅದು ಕೆಲಸ ಮಾಡದೆ ಇವರು ಬೀದಿಯಲ್ಲಿ ನಿಂತು ಮಾತಾಡೋದಕ್ಕೆ ನನ್ನ ವಿರೋಧ ಇದೆ, ಅಷ್ಟೇ ನಾನು ಹೇಳುದು. ಮತ್ತೆ ನಾನು ಈ ಮೊರಳಿನ ವಿಚಾರ ಬಂದಾಗ CRZ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ನಾವು ನಾನ್ CRZ ಮಾಡಿ ಬ್ಲಾಕ್ ಮಾಡಿ ಕೆಲವು ಫಸ್ಟ್ಗೆ PWD ಕೊಡುವುದಂತಿತ್ತು. ಮತ್ತೆ PWD ಕೆಲಸ ಜಾಸ್ತಿ ಇದೆ ಅಂತೇಳಿ ಮತ್ತೆ ಗಣಿ ಇಲಾಖೆ ಕೊಟ್ಟಿರ್ತಕ್ಕಂಥ ಇವತ್ತು ಬ್ಲಾಕ್ ಮಾಡುವಲ್ಲಿ ಇವತ್ತು ನಿಧಾನ ಮಾಡಿರ್ತಕ್ಕಂಥ. BJP ಇದ್ದಾಗಲೂ ಮಾಡಲಿಲ್ಲ, ಅದನ್ನು BJP ಇದ್ದಾಗಲೂ ಮಾಡಲಿಲ್ಲ. ನಿಧಾನ ಆದದನ್ನ ಅದಕ್ಕೆ ಬ್ಲಾಕ್ ಮಾಡಿದನ್ನ ಇವತ್ತು ಅದಕ್ಕೆ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಗುಲ್ಬನ ಸ್ಥಿತಿ ಹೋಗಿ ಒಬ್ಬ ನಮ್ಮ ಇಂದಿನ ನಮ್ಮ DC ಹಿಡ್ಕೊಂತ ಮೊದಲೊಬ್ಬರು DC ಇದ್ರು, ಆತ ಸೆಂತಿಲ್ಲ, ರವಿ BJP ಇದ್ದಾಗ ರವಿಕುಮಾರ್. ಅವನು ನನ್ಗೆ ಅವನು DC ಬದಲು ಅವನು ಇವನು ಯಾವುದು ಎಲ್ಲೇ ಒಂದು ಇನ್ನುಂಡತ ಗ್ರಾಮ ಸಹಾಯಕನಿಗೆ ಫಿಟ್ ಅವರು. ಅದರ ಸಮಸ್ಯೆಗಳು ಜಾಸ್ತಿ ಆಯ್ತು ಅವರ ಕಾಲದಲ್ಲಿ. ಮತ್ತೆ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳಾಗಿ ಸರಿಪಡಿಸುವಂತ ಪ್ರಯತ್ನಗಳಾಗಿ ಅವ್ರು ಏನು ಮಾಡಿಲ್ಲ. ಅವರು BJP ಸರ್ಕಾರವಿದ್ದವರು. ಸ್ಯಾಂಡ್ ಬಜಾರ್ ಎಲ್ಲವ ಈಗ ಸಿಂತಿಲಿದ್ದಾಗಲೂ ಪ್ರಯತ್ನಗಳಾಯ್ತು, ಇಬ್ರಾಹಿಂ ಇದ್ದಾಗಲೂ ಸಾಕಷ್ಟು ಪ್ರಯತ್ನಗಳಾಯ್ತು. ಮತ್ತು ಈ ರವಿ ಬಂದಾಗ ಸ್ವಲ್ಪ ಅದು ಹಿನ್ನಡೆ ಆಯ್ತು. ಮತ್ತೆ ಸ್ವಲ್ಪ ಪ್ರಯತ್ನಗಳಾಗಿದೆ, ಇಲ್ಲ ಅಂತೆಲ್ಲ. ಆದ್ರೆ ಇದನ್ನ ಸ್ವಲ್ಪ ಗಮನ ಹರಿಸಿ ಈಗ ಇವರಿಗೆ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸರ್, ಈ ತೀರ್ಮಾನಗಳನ್ನು ಮಾಡಬೇಕಾದ ಆಗ ಅದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ನಾನು ಈ ಕೆಂಪು ಕಲ್ಲಿನ ವಿಚಾರ ಬಂದಾಗ ರಾಯಲ್ಟಿ ಕಡಿಮೆ ಮಾಡತಕ್ಕಂಥದ್ದು ಬರ ಬೇಡಿಕೆ, ಅದನ್ನ ಒಂದು ಪರಿಹಾರ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಆಗುತ್ತೆ. ರಾಯಲ್ಟಿ ಕಡಿಮೆ ಮಾಡುದು ಕಾನೂನು ಈ ಒಪ್ಪಿಗೆ ವ್ಯಾಪ್ತಿಗಳಲ್ಲಿಲ್ಲ ಅಲ್ವಾ, ಅದನ್ನು ಸರ್ಕಾರ ಬೇಗ ಮಾಡಬಹುದು, ಬೇಗ ಮಾಡಬೇಕು. ಈ ಕೇರಳದ ಅಲ್ಲ, ನಮ್ಮ ಕೇರಳ ಅಂದ್ರೆ ಕಾಸರಗೋಡು ಆ ಜಿಲ್ಲೆ, ನಮ್ಮ ಬಾರ್ಡರ್ ಅಲ್ಲಿ 32ಕ್ಕೆ ಅವ್ರಿಗೆ ಸಿಗುತ್ತೆ. ಅವರಲ್ಲಿ ನಮಗಿಂತ ಕಠಿಣವಾಗಿ ಅವರ ಕಾನೂನನ್ನು ಪರಿಣಾಮಕಾರಿಗೆ ಮಾಡ್ತಾರೆ. ಮರಳಲ್ಲಿ ಇಲ್ಲದೆ ಸಿಕ್ಲೇ ಇಲ್ಲ. CRZ ನಲ್ಲಿ ಕೂಡ ಮರಳಿಲ್ಲದ ಸಂಪೂರ್ಣ ನಿಲ್ಲಿಸಿದ್ರು, ಒಂದು ಸಂದರ್ಭ ಸಂಪೂರ್ಣ ನಿಲ್ಲಿಸಿದ್ರು. ಆದ್ರೂ ಈ ಕೆಂಪು ಕಲ್ಲಿನ ವಿಷಯ ಬಂದಾಗ ಅದಕ್ಕೂ ಕಾರ್ಮಿಕರು ಅವರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಅವರು ನಾನು ಸಂಬಂಧಪಟ್ಟವ್ರಿಗೆ ಮಾತಾಡ್ತೇನೆ, ಇದನ್ನು ಸರಿಪಡಿಸ್ಬೇಕು. ನಮಗೂ ಈ ರಾಯಲ್ಟಿ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ಅದರ ಸ್ವಲ್ಪ ಇಂದು ಈ ಕೆಂಪು ಕಲ್ಲಿನ ವ್ಯಾಪಾರಸ್ಥರು ಬಹಳ ಜನ ತೀರಾ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ಕೂಡ ಅವರಿಗೆ ತೊಂದರೆ ಆಗಿರ್ತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ಕಟ್ಟಡ ಮಾಡುವಂತ ಕೂಲಿ ಕಾರ್ಮಿಕರು ಅಲ್ಲಿ ಎಷ್ಟು ಒಂದೊಂದು ಕೆಂಪು ಕಲ್ಲಿನ ಇದರಲ್ಲಿ ಕೋರೆ. ನಾನು ಹೇಳಿದ್ದೇನೆ ರೆಡ್ ಬಾಕ್ಸ್ ಸೈಟ್ ಅಂತೇಳಿ ಹೋಗ್ತದಲ್ಲ, ಅದಕ್ಕೆ ರಾಯಲ್ಟಿ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ. ಅದು ಕೆಂಪು ಕಲ್ಲು ಸಿಮೆಂಟ್ ಕಂಪನಿಗೆ ಹೋಗ್ತದಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡಿ, ಇದಕ್ಕೆ ಕಡಿಮೆ ಮಾಡಿ ಅಂತ ಹೇಳೋದು. ನಾನ್ CRZ ಇದೆ, ಅದಕ್ಕೆ ಸ್ವಲ್ಪ ನಾನ್ CRZ ಅಂತ ಇದೆ. ಅದಕ್ಕೆ
ಬ್ಲಾಕ್ ಸಹ ಮಾಡಿದ್ದಾರೆ. ಅದಕ್ಕೆ ಟೆಂಡರ್ ಆಗಲಿಲ್ಲ, ಇನ್ನು ಅಧಿಕೃತವಾಗಿ ಪರ್ಮಿಟ್ ಆಗ್ಬೇಕು, ಪರ್ಮಿಟ್ ಆಗಲಿಲ್ಲ. ನಾನ್ CRZ ಇವತ್ತು ಈಗಲೂ ಇದೆ, ನಾವೇ ಮಾಡಿದ್ ನಾನ್ CRZ. ಅದಕ್ಕೆ ಪರ್ಮಿಟ್ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ರೆಡಿ ಇದೆ. ಏನೋ ಕಾರಣಾಂತರಗಳಿಂದ ಗಣಿ ಇಲಾಖೆಯವರು ಸ್ವಲ್ಪ ಈಗ ಇಲ್ಲಿ DD ಇಲ್ಲ ಸಮಸ್ಯೆ. ಈಗ ಸದ್ಯಕ್ಕೆ ಅದು ಸಮಸ್ಯೆ. ಸದ್ಯಕ್ಕೆ DD ಅವರು ಸಮಸ್ಯೆ ಆಗಿ ಹೋಗಿದ್ದಾರೆ. DD ಹೊಸಬರನ್ನ ಹಾಕ್ಲಿ, ಅದಕ್ಕೂ ನಾನು ಯಾರು ಸಂಬಂಧಪಟ್ಟವಲ್ಲ ಮಾತು. ನಾವು ನಮ್ಮ ಪ್ರಯತ್ನವನ್ನು ಮಾಡೋದು ಒಂದು ಸಾಮಾನ್ಯ ಒಬ್ಬ ಸಾಮಾಜಿಕ ನೆಲೆಯಲ್ಲಿ. ನಾನು ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡುವಂಥದ್ದಲ್ಲ. ನಮ್ಮ ಒಂದು ಅಪೇಕ್ಷೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ಬಾರ್ದು, ಕಟ್ಟಡ ಕಾರ್ಮಿಕರ ಸಮಸ್ಯೆ ಆಗ್ಬಾರ್ದು, ಕಟ್ಟಡ ಕಟ್ಟುವವರಿಗೆ ಸಮಸ್ಯೆ ಆಗ್ಬಾರ್ದು, ಸಣ್ಣ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಬಾರ್ದು. ಇದು ನಮ್ಮ ಉದ್ದೇಶ. ನಾನು ಇವತ್ತು ಮಾತಾಡ್ತಕ್ಕಂಥದ್ದು ಉದ್ದೇಶ ಮುಖ್ಯವಾಗಿ ಅದು. ಅದರ ಬದಲು ಇವರು ಚುನಾಯಿತ ಜನಪ್ರತಿನಿಧಿಗಳು, ನೀವು ಅರ್ಥ ಮಾಡ್ಕೊಂಡು, ಚುನಾಯಿತ ಜನಪ್ರತಿನಿಧಿಗಳು ಅವ್ರು ಏನ್ ಮಾಡ್ಬೇಕು, ಅವರ ಜವಾಬ್ದಾರಿನ ಅವ್ರು ನಿರ್ವಹಿಸ್ಬೇಕು. ಅವ್ರ ಜವಾಬ್ದಾರಿ ನಿರ್ವಹಿಸ್ತಿಲ್ಲ. ಅದ್ರ ಬದಲಾಗಿ ಅದು ಸರ್ಕಾರನೇ ಏನೋ ಒಂದು ತಿದ್ದುಪಡಿ ತಂದಿದೆ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಅದು ಸರಿಯಿಲ್ಲ. ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿದೆ ಅಲ್ವಾ. ಅಧಿಕಾರಿಗಳು ಕೂಡ ಅವರು ಕಾನೂನಾತ್ಮಕವಾಗಿ ಅವರು ಹೋಗ್ತಾರೆ. ಅದನ್ನ ಅವ್ರಿಗೆ ನಾವು ಒಂದು ಸೂತ್ರ ಮಾಡಿದ್ರೆ ಅವರು ಕೂಡ ಅದಕ್ಕೆ ಸಂಧಿಸ್ತಾರೆ. ಅಧಿಕಾರಿಗಳಿಗೂ ನಾವು ಒಂದು ಸೂತ್ರ ಕೊಡ್ಬೇಕಲ್ಲ, ಈ ರಾಯಲ್ಟಿ ಕಡಿಮೆ ಮಾಡೋದು ಅದೆಲ್ಲ ಮಾಡಿದ್ರೆ ಅದರ ಬದಲು ಇವರು ಅದರಲ್ಲಿ ಚರ್ಚೆ ಮಾಡೋ ಬದಲು ಇವರು KDP ಸಭೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಕಡೆ ಅವರು ಅದನ್ನು ಬಿಟ್ಟು ಅವ್ರು ಮಾಡಿದರೆ ಏನೋ ಯಾರ ವೈಯಕ್ತಿಕವಾಗಿ ಮಾತಾಡಿದ್ರೆ ಕೆಲವೆಲ್ಲ ಮಾಜಿಗಳು ಹಾಗೆ ನಮ್ಮ ಬಗ್ಗೆ ಅಲ್ಲ, ನನ್ನಲ್ಲೆಲ್ಲ ಬೇರೆ ಕಡೆ ಮಾತಾಡಿದ್ದಾರೆ. ಏನು ಪುಡಿ ಮುಖಂಡರು, ಈ ಪುಡಿ ಮುಖಂಡರು ಈ ಬರಲಿಗೆ ಏನು ಸಮಸ್ಯೆ ಇದೆ? ನಾನು ಯಾರೋ ಒಬ್ರು MLA ಮಾತಾಡಿದ್ದನ್ನು ನೋಡಿದ್ದೇನೆ. ಪುಡಾರಿಗಳು ಹಾಗೆ ಮಾಡಿದ್ರು. ಪುಡಿ ಪುಡಾರಿಗಳು ಈ ಒಂದು ಸಮಸ್ಯೆಗೆ ಅವರೆಲ್ಲಿಂದ ಕಾರಣ? ಸುಮ್ಮನೆ ಒಂದು ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಸರಿಯಲ್ಲ. ನನ್ನ ಅಭಿಪ್ರಾಯ ಸರಿಯಾಗಬೇಕು, ಇದು ಸರಿಯಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಧನ್ಯವಾದ. ಸ್ವಲ್ಪ ನಾನು ಮಾತಾಡುವ ಅಂತ ಇದ್ರೆ ತಪ್ಪು ನಮ್ಮ ಸಂದೇಶ ಹೋಗಬಾರ್ದು. ನಾವು ಈ ಒಂದು ಸಣ್ಣ ಪುಟ್ಟ ಕಲ್ಲು ವ್ಯಾಪಾರ ಮಾಡುವವರಿಗೆ ಖಂಡಿತ ಅವರಿಗೆ ಅನಾನುಕೂಲತೆ ಆಗ್ಬಾರ್ದು, ಜನರಿಗೂ ಕೂಡ ಅನಾನುಕೂಲತೆ ಆಗ್ಬಾರ್ದು. ಅದು ಹೇಗೆ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದ್ರ ರಾಜಕಾರಣ ಬೇಡ ಅಂತ ಹೇಳಿ ನಾನು ಅವರ ಕಾಲದಲ್ಲೇ ಪರ್ಮಿಟೇ ಮಾಡಲಿಲ್ಲ. ಎಷ್ಟೋ ವರ್ಷ ಅಧಿಕಾರ ಇದ್ದಾಗ ನಾನ್ CRZ ಅಲ್ಲಿ ನೀವು ಈಗ ಸ್ವಲ್ಪ ಅದನ್ನು ಈಗ ಆಗ್ಬೇಕು ಅಂತ ಹೇಳಿದ್ರು ಸರ್ಕಾರ. ಈ ಮಾಡ್ಬೇಕು ಅದನ್ನು, ಅಥವಾ ರಾಯಲ್ಟಿ ಕಡಿಮೆ ಮಾಡುವುದನ್ನು ಅವ್ರು ಮಾಡ್ಬೋದಿತ್ತಲ್ಲ, ಅದು ಮಾಡಿದಾರ. MLAಗಳು ನಾನು ಕೇಳುವಂಥದ್ದು ಪ್ರಶ್ನೆ ಇಷ್ಟೇ. ನಿಮ್ಮ 5 ವರ್ಷದಲ್ಲಿ ನೀವು ಪರ್ಮಿಟ್ ಕೊಡಬೇಕಾದ ಸಂದರ್ಭದಲ್ಲಿ ಪರ್ಮಿಟ್ ಕೊಟ್ಟಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಿ? ಹೋಗಿ ಮರಳು ಬ್ಲಾಕ್ ಆಗಿ ಎಷ್ಟು ಮಾಡಿದ್ದೀರಿ? ಇದು ರಾಯಲ್ಟಿ ಕಡಿಮೆ ಮಾಡುವ ನೀವು ಅದನ್ನ ಯಾಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ. ರಾಯಲ್ಟಿ ಕಡಿಮೆ ಆಗ್ಬೇಕು, ಅದರಲ್ಲಿ ನಾನು ಕೂಡ ಆ ವಾದಕ್ಕೆ ನನ್ನ ಸಹಮತ ಇದೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ನಾವು ಸಾಮಾನ್ಯ ವ್ಯಕ್ತಿಯಾಗಿ ನಾನು ಆಲೋಚನೆ ಮಾಡಿ. ಆದ್ರೆ ಇವರಿಗೆ ಮಾಡ್ಬೋದಿತ್ತಲ್ಲ ಅದನ್ನ. ಇವರು 5 ವರ್ಷ ಅಧಿಕಾರ ಮಾಡಿದ್ದಾರೆ. ಮೊನ್ನೆ ನಮ್ಗೆ ಬಂದಿರತಕ್ಕಂಥ ನಾವು ಸರ್ಕಾರದ ಗಮನಕ್ಕೆ ತಂದೆ ಅವರು ಸರಿ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ. ಓಕೆ, ಧನ್ಯವಾದ.